ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಮತ್ತೆ ರೈತ ಚಳವಳಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮುಖ್ಯವಾಗಿ ರೈತ ಚಳವಳಿಯ ಹಿನ್ನೆಲೆಯಲ್ಲಿ ಕಳೆದ 2 ದಿವಸಗಳಿಂದ ನಡೀತಾ ಇರುವಂಥ ಬೆಳವಣಿಗೆ ಏನಿದೆ, ಆ ಒಂದು ಬೆಳವಣಿಗೆಗೆ ಜಾಗತಿಕವಾಗಿ ಪಾಪ್ ಗಾಯಕಿ ರಿಯಾನ್ನಾ ಮಾಡಿದಂಥ ಒಂದು ಟ್ವೀಟ್ ಇಡೀ ಒಂದು ರೈತ ಚಳವಳಿಯನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಗ್ಲೋಬಲ್ ಫೋಕಸ್ ತಂದುಕೊಟ್ಟಿದೆ ಈ ಒಂದು ರೈತ ಚಳವಳಿಗೆ. ಈ ಹಿನ್ನೆಲೆಯಲ್ಲಿ ಒಟ್ಟು ರೈತ ಹೋರಾಟ ಮತ್ತು ರೈತ ಹೋರಾಟದ ಮುಂದಿನ ಬೆಳವಣಿಗೆಗಳು, ಗತಿಗಳು ಮತ್ತು ಈ ಒಂದು ಕೃಷಿ ಮಸೂದೆ, ಈ ಎಲ್ಲ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ಮತ್ತು KPCC ವಕ್ತಾರರಾಗಿರುವಂಥ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಭವ್ಯ ನರಸಿಂಹಮೂರ್ತಿ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಭವ್ಯ ನರಸಿಂಹಮೂರ್ತಿಯವರು ಈಗಾಗಲೇ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಯಾವುದೇ ಓದುವಂಥ ಅಥವಾ ಬರೆಯುವಂಥ ಅಥವಾ ವೀಕ್ಷಕರು ಸಾಮಾನ್ಯವಾಗಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ನೋಡ್ತಾ ಇರೋರು ಭವ್ಯ ನರಸಿಂಹಮೂರ್ತಿ ಅವರನ್ನು ಕೇಳಿರ್ತಾರೆ ಅಥವಾ ಓದಿರ್ತಾರೆ ಅಥವಾ ನೋಡಿರ್ತಾರೆ. ಅಷ್ಟೊಂದು ಅವರು ಪಾಪ್ಯುಲರ್ ಆಗಿದ್ದಾರೆ. ಅಂದರೆ ಪ್ರತಿಯೊಂದು ಘಟನಾವಳಿಗಳ ಬಗ್ಗೆ ತನ್ನದೇ ರೀತಿಯ ವಿಶ್ಲೇಷಣೆಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇರ್ತಾರೆ. ಭವ್ಯ ನರಸಿಂಹಮೂರ್ತಿಯವರು ಮೂಲತಃ ಕರ್ನಾಟಕದವರು, ಜೊತೆಗೆ ಅವರು ಆದರೆ ಒಂದು ದೊಡ್ಡ ಒಂದು ಗ್ಲೋಬಲ್ ಪರ್ಸೆಪ್ಷನ್ ಇರುವಂಥ ಒಬ್ಬ ನಾಯಕಿಯಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ. UN ಅಂದರೆ ವಿಶ್ವಸಂಸ್ಥೆಯ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಅಮೆರಿಕ ದೇಶದಲ್ಲಿರ್ಬೋದು, ನೇಪಾಳ, ಈಜಿಪ್ಟ್ನಲ್ಲಿ ಕೆಲಸ ಮಾಡಿದವರು. ಅದೇ ರೀತಿ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಇನ್ ಪಬ್ಲಿಕ್ ಪಾಲಿಸಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವವರು. ಇವತ್ತು ಸಾಮಾಜಿಕ ಕಾರ್ಯಕರ್ತೆಯಾಗಿ, ಜೊತೆಗೆ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಅವರನ್ನು ಕರೆಸಿಕೊಂಡು ಅವರಿಗೆ ವಕ್ತಾರ ಸ್ಪೋಕ್ಸ್ ಪರ್ಸನ್ ಒಂದು ಹುದ್ದೆಯನ್ನು ಕೂಡ ಕೊಟ್ಟಿದೆ. ಸೊ ಈ ಸಂದರ್ಭದಲ್ಲಿ ಒಟ್ಟು ನಾನು ಯಾಕಂತ ಹೇಳಿದ್ರೆ ಇತ್ತೀಚಿನ ಈ ರೈತ ಚಳವಳಿ ಆರಂಭವಾದ ನಂತರ ರೈತರ ಪ್ಲಾಟ್ಫಾರ್ಮ್ಗಿಂತ ಹೊರತಾಗಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ತುಂಬಾನೇ ರೈತರ ಬಗ್ಗೆ, ರೈತರ ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಇದ್ದರೆ ಅದು ಭವ್ಯ ನರಸಿಂಹಮೂರ್ತಿ ಅವರು. ಎಸ್ ಮೇಡಮ್, ನಾನು ನಿಮ್ಮ ಹತ್ರ ರೈತ ಚಳವಳಿಯ ಹಿನ್ನೆಲೆ ಅಥವಾ ಕೃಷಿ ಮಸೂದೆ ಹಿನ್ನೆಲೆಗೆ ಮಾತಾಡೋ ಮೊದಲಾಗಿ ಕಳೆದ 2 ದಿವಸಗಳ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಪಾಪ್ ಗಾಯಕಿ, ಅಮೆರಿಕದ ಜಗತ್ತಿನ ನಂಬರ್ 1 ಪಾಪ್ ಗಾಯಕಿ ನೀಡಿದಂಥ ಒಂದು ಟ್ವೀಟ್, ಯಾಕೆ ರೈತ ಚಳವಳಿಯ ಬಗ್ಗೆ ನಾವು ಮಾತನಾಡಬಾರದು ಅನ್ನೋದು ಇವತ್ತೊಂದು ಜಾಗತಿಕ ಟ್ರೆಂಡ್ ಆಯಿತು. ಸೊ ಅದರ ಬೆನ್ನಲ್ಲೇ ನಮ್ಮ ಸರ್ಕಾರ ಇರ್ಬೋದು ಅಥವಾ ಇಷ್ಟು ತನಕ ಭಾರತದಲ್ಲಿ ಸುಮ್ಮನೆ ಮೌನವಾಗಿ ಕುಳಿತಿದ್ದ ಒಂದಷ್ಟು ಸೆಲೆಬ್ರಿಟಿಗಳು ನಿನ್ನೆ ಗಾಢ ನಿದ್ದೆಯಿಂದ ಎಚ್ಚೆತ್ತುಕೊಂಡು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಯಾಕೆ ವಿದೇಶಿಯೊಬ್ಬ ನಟಿ ಪ್ರತಿಕ್ರಿಯೆ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳುವಂಥದ್ದು. ಒಂದು ಜನಪರ ಚಳವಳಿ ಇರ್ಬೋದು ಅಥವಾ ಒಂದು ಯಾವುದೋ ನ್ಯಾಯಕ್ಕಾಗಿ ಒಂದು ದೇಶದ ನಾಗರಿಕರು ಮಾಡುವಂಥ ಪ್ರತಿಭಟನೆಗೆ ಬೇರೆ ಒಂದು ದೇಶದ ಸೆಲೆಬ್ರಿಟಿಗಳು ಅಥವಾ ಸಾಮಾಜಿಕ ಕಾರ್ಯಕರ್ತರು ಪ್ರತಿಕ್ರಿಯೆ ಕೊಡಬಾರದಾ? ಸರ್, ಇಲ್ಲಿ ನಡೀತಾ ಇರೋದು ರೈತರ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ. ಮಾನವ ಹಕ್ಕುಗಳ ಬಗ್ಗೆ ಬಂದಾಗ ಅದರ ಉಲ್ಲಂಘನೆ ಎಲ್ಲಿ ನಡೆಯುತ್ತೋ ಅದು ಮಾನವೀಯತೆ ಬಗ್ಗೆ ಬರುತ್ತೆ ಹೊರತು ಯಾವುದೇ ಒಂದು ದೇಶದ ಇಂಟರ್ನಲ್ ಮ್ಯಾಟರ್ ಆಗೋದಿಲ್ಲ. ಎಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆದ್ರೂ ಯಾವುದೇ ದೇಶದ ಯಾರೇ ಬೇಕಾದ್ರೂ ಮಾತಾಡಬಹುದು ಅದರ ಬಗ್ಗೆ. ಎಕ್ಸಾಂಪಲ್ ಹೇಳ್ತೀನಿ, ಕ್ಯೂಬಾದ ಕ್ರಾಂತಿಕಾರಿ ಹೋರಾಟಗಾರ ಚೆ ಹೇಳ್ತಾ ಇದ್ರು, ಯಾವುದೇ ದೇಶದ ಯಾವುದೇ ಮೂಲೆಯಲ್ಲೂ ಒಂದು ದೌರ್ಜನ್ಯ ನಡೀತಾ ಇದ್ರೆ ನಾನು ಅವನ ಪರವಾಗಿ ನಿಲ್ತೇನೆ ಅಂತ. ಹೌದು, ನೀವು ಯೋಚನೆ ಮಾಡಿದ್ರೆ ಮೊನ್ನೆ ಕ್ಯಾಪಿಟಲ್ ಮೇಲೆ ಅಟ್ಯಾಕ್ ಆಯ್ತು, ನರೇಂದ್ರ ಮೋದಿ ಅವರೇ ಟ್ವೀಟ್ ಮಾಡಿದ್ದಾರೆ ಆ ಒಂದು ವೈಲೆನ್ಸ್ ವಿರುದ್ಧ. ಅವರು ಇಂಟರ್ನಲ್ ಮ್ಯಾಟರ್ ಅಲ್ಲಿ ಬರಬೇಡಿ ಅಂತ ಹೇಳಕ್ಕಾಗಲ್ಲ. ಟ್ರಂಪ್ ಸರ್ಕಾರ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಏನಿದೆ ಅದು ಅವರ ಇಂಟರ್ನಲ್ ಮ್ಯಾಟರ್. ನಮ್ಮ ಡಿಪ್ಲೊಮಸಿ ಕಾಪಾಡ್ಬೇಕಂದ್ರೆ, ಇಂಡೋ US ರಿಲೇಷನ್ಸ್ ಚೆನ್ನಾಗಿರ್ಬೇಕಂದ್ರೆ ಅವ್ರು ಅದನ್ನ ಮಾಡಬಾರ್ದಿತ್ತು. ಒಂದು ಪೊಲಿಟಿಕ್ಸ್ ಅಲ್ಲಿ ಎಂಟ್ರಿ ಆಗಿ ಇಂಥವರನ್ನೇ ಗೆಲ್ಲಿಸ್ಕೊಡಿ, ಹೌದು, ಅದು ತಪ್ಪಾಗತ್ತೆ. ಅಲ್ಲಿ ಯಾರೇ ಗೆದ್ರು ಅವ್ರ ಜೊತೆ ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ನ ಕಾಪಾಡೋದು ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ನ ಕರ್ತವ್ಯನೇ ಹೊರತು ಅಲ್ಲಿ ಹೋಗಿ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದಲ್ಲ. ಅದು ಅಮೆರಿಕಾದ ಇಂಟರ್ನಲ್ ಮ್ಯಾಟರ್, ನಮ್ಮ ಪ್ರೈಮ್ ಮಿನಿಸ್ಟರ್ ಇನ್ವಾಲ್ವ್ ಆಗಬಾರ್ದಿತ್ತು. ಬಟ್ ಇಲ್ಲಿ ನಡೀತಾ ಇರೋದು ಮಾನವ ಹಕ್ಕುಗಳ ಉಲ್ಲಂಘನೆ. ಅಲ್ಲಿ ರಿಹಾನಾ ಅವರು ಒಂದು ಟ್ವೀಟ್ ಮಾಡಿದ್ದಕ್ಕೆ ಅವರಿಗೆ 10 ಕೋಟಿಗೂ ಹೆಚ್ಚು ಬೆಂಬಲಿಗರಿದ್ದಾರೆ ಟ್ವಿಟ್ಟರ್ ಅಲ್ಲಿ. ಅದು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಇರೋದಕ್ಕಿಂತ ಜಾಸ್ತಿ. ಅವರು ಅಷ್ಟು ಜನ ಬೆಂಬಲಿಗರು ಏನಿದ್ದಾರೆ
ಅವ್ರು ಒಂದು ಟ್ವೀಟ್ ಬಂದು ಪ್ರಪಂಚದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂತ ಹೇಳ್ಕೊತಿರುವಂತಹ ಬಿಜೆಪಿ ಪಕ್ಷ ಏನಿದೆ ಅವರನ್ನೇ ಪೂರ್ತಿ ಏನ್ ಹೇಳ್ತಾರೆ, ಶಿ ಜಸ್ಟ್ ಶುಕ್ ದ ಪಾರ್ಟಿ. ಒಂದು ಅವರ ಹಾಲೋನೆಸ್ ಏನಿದೆ ಅದನ್ನ ಎಕ್ಸ್ಪೋಸ್ ಮಾಡಿದ್ರು. ಯಾಕೆ ಅಂದ್ರೆ ಅದಾಗಿದ ತಕ್ಷಣ ನೀವ್ ಹೇಳ್ದಂಗೆ 170ಕ್ಕೂ ಹೆಚ್ಚು ರೈತರು ತೀರ್ಕೊಂಡಿದ್ದಾರೆ ಈ ಧರಣಿಯ ಸಂದರ್ಭದಲ್ಲಿ. ಒಂದು ಮಾತಿಲ್ಲ, ಯಾವುದೇ ಒಂದು ಸೆಲೆಬ್ರಿಟೀಸ್ ಇವಾಗ ಏನ್ ಟ್ವೀಟ್ ಮಾಡಿದ್ದಾರೆ ಇಂಟರ್ನಲ್ ಮ್ಯಾಟರ್ ಅಂತ. 70 ಜನ ರೈತರ ಸತ್ತಾಗ ಮಾತಾಡಿದಿದ್ರೆ ಇವತ್ತು ಅವ್ರು ಮಾತಾಡಿದಾಗ ಅವರಿಗೆ ಒಂದು ಬೆಲೆ ಕೊಡ್ಬೋದಿತ್ತು. ಇರ್ಬಹುದು ಇವ್ರು ನಮ್ ಜೊತೆ ನಿಂತ್ಕೊಂಡ್ರು, ಇವ್ರು ನಿಂತಿರುವಾಗ ಬೇರೆಯವ್ರು ನಮಗೆ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸಚಿನ್ ತೆಂಡೂಲ್ಕರ್ ಅವರಾಗ್ಬೋದು, ಅನಿಲ್ ಕುಂಬ್ಳೆ ಅವರಾಗ್ಬೋದು, ಅಜಯ್ ದೇವ್ಗನ್, ಸುನಿಲ್ ಶೆಟ್ಟಿ, ಅಕ್ಷಯ್ ಕುಮಾರ್, ಸಾನಿಯಾ ನೆಹ್ವಾಲ್. ಇನ್ನೊಂದು ಹೇಳ್ಬೇಕಂದ್ರೆ ಇದೇನ್ ಯಾವ್ದಾದ್ರು ಒಂದು ಮೆಮೊ ಹೋಗಿದ್ಯಾ ಇವ್ರಿಗೆಲ್ಲ ಅಂತ ನೀವು ಕಂಪೇರ್ ಮಾಡಿದ್ರೆ ಸಾನಿಯಾ ನೆಹ್ವಾಲ್ ಅವ್ರ ಟ್ವೀಟ್ ಮತ್ತೆ ಅಕ್ಷಯ್ ಕುಮಾರ್ ಅವ್ರ ಟ್ವೀಟ್ ಒಂದು ವರ್ಡ್ ಹೆಚ್ಚು ಕಮ್ಮಿ ಇಲ್ಲ. ಸೇಮ್ ಟ್ವೀಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಅದು ಆಶ್ಚರ್ಯಕರ. ಜೊತೆಗೆ ಎಲ್ಲಾ ಸೆಲೆಬ್ರಿಟೀಸು ಇದ್ದಕ್ಕಿದ್ದಂಗೆ ಎದ್ದು ಏನಿ ಟ್ವೀಟ್ ಮಾಡ್ತಿದ್ದಾರೆ. ಅವರು ಯೋಚನೆ ಮಾಡ್ಬೇಕಾಗಿರೋದು ಒಂದು, ಇಂಟರ್ನಲ್ ಮ್ಯಾಟರ್ ಇವಾಗ ಪ್ರಾಪಗೆಂಡಾ ಇದೆ, ಇಂಡಿಯಾ ಯುನೈಟೆಡ್ ಅಂತ ಇವಾಗ ಅವ್ರು ಪೋಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾರು ಡಿವೈಡ್ ಮಾಡಿದ್ದು ಇಂಡಿಯಾನ, ಯಾರು ಡಿವೈಡ್ ಮಾಡಿದ್ದು ಅಂತ ಕೇಳೋ ಪ್ರಶ್ನೆ ಬರುತ್ತೆ. ಫಾರ್ಮರ್ಸ್ ಜೊತೆ ನಿಂತ್ಕೋತಿದೀವಿ ಹೊರತು ನಾವು ಡಿವೈಡ್ ಮಾಡಕ್ ಹೋಗಿಲ್ಲ. ಬಟ್ಟೆ ನೋಡಿ ಡಿವೈಡ್ ಮಾಡಿ ಫಾರ್ಮರ್ಸ್ ಏನಾದ್ರು ಪ್ರತ್ಯೇಕ ರಾಜ್ಯ ಕೇಳಿದಾರಾ? ಇಲ್ಲ, ಅದೇ ಹೇಳ್ತಿರೋದು, ಯಾರು ಡಿವೈಡ್ ಮಾಡಿಲ್ಲ. ಆದ್ರೆ ನಮ್ಮ ದೇಶದಲ್ಲೇ ಜನಗಳನ್ನ ಡಿವೈಡ್ ಮಾಡಿದ್ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರೇ. ಬಟ್ಟೆ ನೋಡಿ ಗುರುತಿಸಿ ಅಂತ ಹೇಳಿದ್ರು, ನಿಮಗ್ ನೆನ್ಪಿದ್ರೆ CAA ಸಮಯದಲ್ಲಿ ಯಾರು ಮಾಡ್ತಿದ್ದಾರೆ ಅಂತ. ಸೊ ಡಿವೈಡ್ ಮಾಡಿದವ್ರು ಅವರೇ, ಇವಾಗ ಯುನೈಟೆಡ್ ಅಂತ ಕರಿತಾ ಇದ್ದಾರೆ. ಇಲ್ಲಿ ಯಾರು ಡಿವೈಡ್ ಆಗಿಲ್ಲ, ನಾವು ಬರೀ ನಮ್ಮ ರೈತರ ಜೊತೆ ನಿಂತ್ಕೋತಾ ಇದೀವಿ. ಅಲ್ಲಿ ನಮ್ ಸೆಲೆಬ್ರಿಟೀಸ್ ಬಂದು ಮುಂಚೆ ತೋರಿಸ್ತಿರುವಂತಹ ಧೈರ್ಯ ಇವತ್ತು ಬಂದು ತೋರ್ಸಕ್ ಬಂದಿದ್ದಾರೆ. ಈಗ ಕಳೆದ 2-3 ದಿವಸಗಳಿಂದ ಇದರ ಜೊತೆಗೇನೆ ಏನು ರೈತರಿಗೆ ಆ ಬೇಸಿಕ್ ನೀಡ್ಸ್, ಈಗ ಪ್ರತಿಭಟನಾ ಜಾಗದಲ್ಲಿ ನೀರು ಅಥವಾ ಅವರಿಗೆ ಇದ್ದಂತ ಟೆಂಪರರಿ ಶೌಚಾಲಯ ಅಥವಾ ಎಲೆಕ್ಟ್ರಿಸಿಟಿ, ಹೌದು, ಇಂಟರ್ನೆಟ್ ಅನ್ನು ಏನೋ ಮತ್ತೆ ತಿರ್ಗಾ ಇವತ್ತಿನಿಂದ ಜೋಡಿಸ್ತೇನೆ ಅಂತ ಹೇಳಿದ್ದಾರೆ. ಬಟ್ ಈ ಬೇಸಿಕ್ ನೀಡ್ಸ್ ಅನ್ನೆಲ್ಲ ಅವರಿಗೆ ಸಿಗದ ಹಾಗೆ ಮಾಡಿದ್ರಲ್ವಾ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಸೊ ಈ ಸಂದರ್ಭದಲ್ಲಿ ನಮ್ಮ ದೇಶದ ಸೆಲೆಬ್ರಿಟಿಗಳು ಎಲ್ಲಿ ಹೋಗಿದ್ರು, ಏನ್ ಹೇಳ್ತೀರಿ? ಈಗ ಊಟ, ನೀರು ಎಲ್ಲದಕ್ಕಿಂತ ಮುಖ್ಯ. ಅಗೇನ್ ಹ್ಯೂಮನ್ ರೈಟ್ಸ್. ನೀವ್ ಹೇಳ್ಬೇಕಂದ್ರೆ ರೈತರು ಅಲ್ಲೇ ಬೋರ್ವೆಲ್ ಅಗಿತಾ ಇದ್ದಾರೆ ಅಂತ ಕೇಳಿರ್ಬೋದು ನೀವು. ಅಲ್ಲೇ ಅವರು ನೀರ್ ಕೊಟ್ಟಿಲ್ಲ ಅಂದ್ರೆ ನಾವೇ ಬೋರ್ವೆಲ್, ರೈತರವರು ಅನ್ನ ಬೆಳೆದು ನಮಗ್ ಕೊಡೋರು, ಅವ್ರಿಗೆ ಕಟ್ ಮಾಡ್ತೀವಿ ನೀರು, ಅವ್ರಿಗೆ ಶೌಚಾಲಯಗಳು ಎತ್ತಿಸ್ಬಿಡ್ತೀವಿ ಅಂತ ಹೇಳಿದ್ರೆ ಇನ್ನೆಂತಹ ಅಮಾನವೀಯ ಸರ್ಕಾರ ಇರ್ಬೋದು. ಇವರು ಯೋಗಿ ಆದಿತ್ಯನಾಥ್ ಅವರು UP CM ಏನು ಅವತ್ತೊಂದು ಅಲ್ಟಿಮೇಟಮ್ ಕೊಟ್ಟಿದ್ರು, ನಿಮಗ್ ನೆನ್ಪಿದ್ರೆ 26ನೇ ತಾರೀಕು ಆದ್ಮೇಲೆ ಒಂದು ಅಲ್ಟಿಮೇಟಮ್ ಕೊಟ್ಟಿದ್ರು, ಅಲ್ಲಿ ಖಾಲಿ ಮಾಡಿಲ್ಲ ಅಂದ್ರೆ ಅನ್ಬಿಟ್ಟು ಪೊಲೀಸ್ ಅವರು ಅವತ್ ರಾತ್ರಿ ಇಡೀ ದೇಶ ಟ್ವಿಟ್ಟರ್ ಅಲ್ಲಿ ಆಗ್ಬೋದು ಎಲ್ಲ ಕಡೆ ನೀವು ನೋಡಿದ್ರೆ ಎಲ್ಲ ಹೆದರ್ಕೊಂಡ್ ಬಿಟ್ಟಿದ್ವಿ, ಏನಾಗುತ್ತೋ ಅಲ್ಲಿ ಚೈನಾ ಬಾರ್ಡರ್ ಅಲ್ಲಿ ಇರ್ಬೇಕಾಗಿದ್ದಂತಹ ಆರ್ಮಿ, ಚೈನೀಸ್ ಸೋಲ್ಜರ್ಸ್ ನ ಒಳಗಡೆ ಬಿಡಬಾರ್ದು ಅಂತ ಇರ್ಬೇಕಾಗಿದ್ದಂತ ಆರ್ಮಿ, ನಮ್ಮ ಸರ್ಕಾರ ನಮ್ಮದೇ ರೈತರನ್ನ ದೆಹಲಿ ಒಳಗ್ ಬಿಡಬಾರ್ದು ಅಂತ ಆ ಮಟ್ಟಕ್ಕೆ ಭದ್ರತೆ ಹಾಕಿತ್ತು. ರೋಡ್ಗಳಲ್ಲಿ ಏನು ಮೊಳೆ ಹೊಡೆದಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ ರೋಡಲ್ಲಿ. ಬಟ್ ಅವತ್ತು ರಾತ್ರಿ ಟಿಕಾಯತ್ ಅವ್ರು ಮಾಡಿದಂತಹ ಒಂದು ಭಾವನಾತ್ಮಕ ಭಾಷಣ, ಅದು ಯೋಗಿ ಆದಿತ್ಯನಾಥ್ ಇರ್ಬೋದು ಅಥವಾ ಏನು ರೈತರ ಚಳವಳಿಯನ್ನು ತಡೆಯಲಿಕ್ಕೆ ಬಂದವರನ್ನೆಲ್ಲ ಹಿಂದಕ್ಕೆ ಕಳಿಸುವಂತೆ ಮಾಡಿತ್ತು. ಮಾಡಿತ್ತು. ರಾತ್ರಿ ಹಲವಾರು ಸಾವಿರಾರು ರೈತರು ಬೇರೆ ಬೇರೆ ಕಡೆಯಿಂದ ಜಾಯಿನ್ ಆದ್ರು ಆ ಒಂದು ಸ್ಪೀಚ್ ಇಂದ. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಈ ಹೊತ್ತಿನ ತನಕ ಕೂಡ ಈಗ ನಿನ್ನೆ ನಾನು ರೇನಾ ಮಾಡಿದ ಟ್ವೀಟಿಗೆ ಭಾರತೀಯ ವಿದೇಶಾಂಗ ಸಚಿವಾಲಯ ನೀಡಿದ ಸ್ಪಷ್ಟೀಕರಣ, ಕ್ಲಾರಿಫಿಕೇಶನ್ ಅಲ್ಲಿ ನೀವು ನೋಡಿದರೆ ಕೂಡ ಅಲ್ಲಿ ಕಾಣುವಂಥದ್ದು, ಅವ್ರು ಹೇಳುವಂಥದ್ದು ಸೆಲೆಬ್ರಿಟಿಗಳು ಈ ಒಂದು ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ತುಂಬಾ ಸೂಕ್ಷ್ಮ ವಿಚಾರ ನೋಡಿಕೊಂಡು ಜಾಗರೂಕತರಾಗಿ ಕೊಡಬೇಕು. ಇದು ಒಂದು ಸಣ್ಣ ಗುಂಪಿನ ರೈತರ ಪ್ರತಿಭಟನೆ ಅಂತ ಹೇಳುವಂಥದ್ದು. ಈಗ ನಿನ್ನೆ ಕೂಡ ಅಧಿಕೃತವಾಗಿ ವಿದೇಶಾಂಗ ಸಚಿವಾಲಯ ನೀಡಿರುವಂತಹ ಸ್ಪಷ್ಟೀಕರಣದಲ್ಲಿ ಆಫ್ಟರ್ ಏನು ರೇಹನ್ನ ನೀಡಿದ ಟ್ವೀಟ್ನ ನಂತರ ಒಂದು ಸಣ್ಣ ಗುಂಪಿನ ರೈತರ ಪ್ರತಿಭಟನೆ ಇದು ಅಂತ. ಸೊ ಜೊತೆಗೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಕೃಷಿ ಸಚಿವರು ಇರ್ಬೋದು, ವಿತ್ತ ಸಚಿವರು ಇರ್ಬೋದು, ಪ್ರಧಾನಿ ಇರ್ಬೋದು, ಎಲ್ಲರೂ ಹೇಳುವಂಥದ್ದು
ಒಂದೆರಡು ರಾಜ್ಯದವರು ಮಾತ್ರ ಬಂದು ಸೇರಿಕೊಂಡಿದ್ದಾರೆ ಅಂತ. ಎಸ್, ನೀವೇನು ಹೇಳ್ತೀರಿ? ಒಂದು ಸಣ್ಣ ಗುಂಪೋ ಅಥವಾ ಕೇವಲ ಒಂದು ಎರಡು ರಾಜ್ಯದವರು ಮಾತ್ರವೋ ರೈತರ ಚಳವಳಿಯಲ್ಲಿ? ಅಲ್ಲಿ ಲಕ್ಷಾಂತರ ರೈತರು ಸೇರಿದ್ದಾರೆ, ಅದು ನಮಗೂ ಎಲ್ಲರಿಗೂ ಗೊತ್ತಿರೋದು. ಒಬ್ಬರೇ ರೈತರು ಕೂತ್ಕೊಂಡು ಪ್ರತಿಭಟನೆ ಮಾಡಿದಿದ್ರು ಅವರಿಗೆ ಅವರ ಮಾನವ ಹಕ್ಕುಗಳಿಗೆ ಅವರ ಒಂದು ಅನಿಸಿಕೆನ ಸರ್ಕಾರ ಕೇಳೋದೇ ಡೆಮಾಕ್ರಸಿ. ಒಬ್ಬರೇ ಒಬ್ರು ಕೂತಿದ್ರು ಬರೀ 2 ಸ್ಟೇಟ್ ಇಂದ ಅಥವಾ ಒಂದು ಕೆಲವೇ 40 ಗುಂಪು ಅದಲ್ಲ, ಒಂದೇ ರೈತ ಕೂತಿದ್ರು ಅವರಿಗಿರುವಂತಹ ಪ್ರತಿಭಟನೆ ಆದ್ರೂ ಕೂಡ ಅದು ಪ್ರತಿಭಟನೆ ಸರ್ಕಾರ ಕೇಳಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ನಮಗೆ ಇರುವಂತಹ ಹಕ್ಕದು. ಸೊ ಅದನ್ನ ಗವರ್ಮೆಂಟೇ ರಿಲೀಸ್ ಮಾಡ್ತಿದೆ. ಇದು ಬರೀ ಒಂದು ಗುಂಪು ಅಂದ್ರೆ ಅದಕ್ಕೆ ಅವ್ರಿಗೆ ಇಂಪಾರ್ಟೆನ್ಸ್ ಇಲ್ವಾ? ನವೆಂಬರ್ 26ನೇ ತಾರೀಕಿಂದ ಅಲ್ಲಿ ಕೂತಿದ್ದಾರೆ. ಆ ಒಂದು ಚಳಿಯಲ್ಲಿ ಅಷ್ಟು ಜನ ತೀರ್ಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಒಂದು ಮಾತಾಡಿಲ್ಲ ಅದ್ರ ಬಗ್ಗೆ. ಗಂಗೂಲಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಏನೋ, ಹಾರ್ಟ್ ಅಟ್ಯಾಕ್ ಏನೋ ಆಗಿದ್ರೆ ಅದ್ರ ಬಗ್ಗೆ ಟ್ವೀಟ್ ಮಾಡ್ತಾರೆ. ಇಂಡೋನೇಷ್ಯಾ ಪ್ಲೇನ್ ಕ್ರಾಶ್ ಬಗ್ಗೆ ಟ್ವೀಟ್ ಮಾಡ್ತಾರೆ. ಇದೆಲ್ಲ ಮಾಡ್ಲಿ, ಎಲ್ಲರಿಗೂ ಸಂತಾಪ ವ್ಯಕ್ತಪಡಿಸ್ಬೇಕು. ಆದ್ರೆ ನಮ್ಮದೇ ರೈತರು ಇವರ ಒಂದು ಪಾಲಿಸೀಸ್ ನ ಪ್ರತಿಭಟನೆ ಮಾಡಿಕೊಂಡು ಅಂತಹ ಒಂದು ಚಳಿಯಲ್ಲಿ ಇವರು ಟಿಯರ್ ಗ್ಯಾಸ್ ಹಾಕ್ಸಿದ್ರು, ವಾಟರ್ ಕ್ಯಾನೋನ್ಸ್ ಹಾಕ್ಸಿದ್ರು, ಆದ್ರೂ ಅವರು ಜಗ್ಗದೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ಒಂದು ರಿಯಾಕ್ಷನ್ ಕೊಡ್ಲೇಬೇಕು ಸರ್ಕಾರ. ಇಲ್ಲಿ ಗುಂಪು ಸಣ್ಣದು ದೊಡ್ಡದು ಅನ್ನೋದು ಪ್ರಶ್ನೆ ಅಲ್ಲ ಅಂತ ನೀವು ಹೇಳೋದು. ಹೌದು. ಎಸ್ ವೀಕ್ಷಕರೇ, ನಾವು ಇನ್ನೂ ಮಾತಾಡ್ಲಿಕ್ಕೆ ಈ ನಡುವೆ ಸಣ್ಣದು ಬ್ರೇಕ್ ತಗೊಳ್ಳಿ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ರೈತರ ಹೋರಾಟ ಅಥವಾ ಈ ಒಂದು ಹೋರಾಟದ ಸಂದರ್ಭದಲ್ಲಿ ಅದಕ್ಕೆ ಜಾಗತಿಕವಾಗಿ ಲಭಿಸಿರುವಂತಹ ಒಂದು ಪ್ರತಿಕ್ರಿಯೆ ಸಂದರ್ಭದಲ್ಲಿ ಏನು ರೈತರ ಹೋರಾಟವನ್ನು ವಿರೋಧಿಸ್ತಾ ಇರೋರು ಯಾಕೆ ಇಷ್ಟೊಂದು ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಅನ್ನೋ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಕೆಪಿಸಿಸಿ ವಕ್ತಾರರಾಗಿರುವಂಥ ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ. ಇದು ಮೇಡಮ್, ಈಗ ನೀವು ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಹೇಳಿದರೆ ಪ್ರತಿಭಟನೆ ಸಣ್ಣದು ಅಥವಾ ಒಬ್ಬರದು ಅನ್ನೋದು ಮುಖ್ಯ ಅಲ್ಲ, ಇಶ್ಯೂ ಮುಖ್ಯ ಅಂತ. ಈಗ ಕಳೆದ 2 ದಿವಸಗಳ ನಂತರ ಏನು ಆಫ್ಟರ್ ದಿ ಬಜೆಟ್ ಮತ್ತೆ ಸರ್ಕಾರ ಇಲ್ಲಿ ಹೇಳುವಂಥದ್ದು, ಅಥವಾ ಅದು ಪ್ರಧಾನಿಯೇ ಕೂಡ, ರೈತರು ಒಂದು ಕಾಲ್ ಮಾಡಿದರೆ ಸಾಕು, ನಮ್ಮ ಕೇಂದ್ರ ಏನು ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ನಾವು ಮಾತುಕತೆಗೆ ಸಿದ್ಧರಿದ್ದೇವೆ ಅಂತ. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಯಾಕೆ ರೈತರು ಕಾಲ್ ಮಾಡಲಿಕ್ಕೆ ಹೋಗೋದಿಲ್ಲ? ಸರ್, ಸುಪ್ರೀಂ ಕೋರ್ಟ್ ಏನ್ ಕಮಿಟಿ ರಚನೆ ಮಾಡ್ತು, ಅಲ್ಲಿಂದ ಹೇಳ್ತೀನಿ. ಅದ್ರಲ್ಲೂ ಹೇಳಿದರೆ ರೈತರು ತಮ್ಮ ಅಬ್ಜೆಕ್ಷನ್ಸ್ ಏನಿದೆ ಅದನ್ನ ಕೊಡ್ಲಿ ಅಂತ. ಇವರು ಒಂದು ಕಾಲ್ ಮಾಡಿದ್ರೆ ಸಾಕು ಮಾತಾಡ್ತೀವಿ ಅಂತ. ರೈತರು ಇದಕ್ಕೆ ರೆಸ್ಪಾಂಡ್ ಮಾಡಿದರೆ ಫಸ್ಟ್ ಡೇ, ಈಗ ಜೂನ್ 4th ಏನೋ 4th or 14th ಅವ್ರು ತಂದಾಗ ರೈತರು ರೆಸ್ಪಾಂಡ್ ಮಾಡಿರೋದು ಅಬ್ಜೆಕ್ಷನ್ಸ್ ಪೂರ್ತಿ ರಿಟರ್ನ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಅದಾದ್ಮೇಲೆ 11 ಟಾಕ್ಸ್ ಆಗಿದೆ ರೈತರಿಗೂ, 11 ಸುತ್ತಿನ ಮಾತುಕತೆ ಆಗಿದೆ. ಅದಾದ್ಮೇಲೂ ಇನ್ನ ಒಂದು ಕಾಲ್ ಮಾಡಿ ಅಂದ್ರೆ ಇವ್ರು ಹೋಗ್ಲಿ ರೈತರ ಹತ್ರ. ಪ್ರಧಾನ ಮಂತ್ರಿಗಳು ಜನರ ಒಂದು ನಾಯಕರಾದ್ರೆ ಜನಗಳ ಹತ್ರ ಹೋಗ್ಬೇಕು. ಅದು ಬಿಟ್ಟು ಅವ್ರು ಹೇಳ್ತಾರೆ ಅಪೋಸಿಷನ್ ಮಿಸ್ಲೀಡ್ ಮಾಡುತ್ತೆ ಅಂತ. 303 ಸೀಟ ಬಿಜೆಪಿಗಿರೋದು, 303 ಜನ ಸರಿಯಾದ ಲೀಡಿಗೆ ತಗೊಂಡೋಗಕ್ ಆಗ್ತಿಲ್ಲ, 60 ಜನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಇಡೀ ದೇಶನ. ಅಂದ್ರೆ ಇವರ ನಾಯಕತ್ವದ ಪ್ರಶ್ನೆ ಅಲ್ವಾ ಅದು? ಇವ್ರ ಎಂಥ ನಾಯಕರು? ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಾ ಇದ್ರಪ್ಪ, ಏನಾಯ್ತದು ನೋಡಿ ಸರ್. ಕಾಂಗ್ರೆಸ್ ಮುಕ್ತ ಅಂತ ಏನ್ ಹೇಳ್ತಿದ್ದಾರೆ, ಅವರಿಗೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಅರ್ಥ ಇಲ್ಲ. ನಮ್ಮ ಸಂವಿಧಾನದಲ್ಲಿರೋದು ಮಲ್ಟಿಪಾರ್ಟಿ ಸಿಸ್ಟಮ್ ಅಂತ ಹೇಳಿದ್ರು. ಈಗ ಹೇಳ್ತಾರೆ ಇಲ್ಲ, ಇದು ಇಡೀ ಚಳವಳಿಯನ್ನು ಕಾಂಗ್ರೆಸ್ ಮಿಸ್ಲೀಡ್ ಮಾಡುತ್ತೆ. ಇದೊಂದೇ ಅಲ್ಲ, ಆಂಟಿ ಸಿಎ ರ್ಯಾಲೀಸ್ ನೋಡಿ, ರೈತರ ಚಳವಳಿ ನೋಡಿ, ಅದಕ್ಕೆ ಮುಂಚೆ ಏನು ಅಂಗನವಾಡಿ ಕಾರ್ಯಕರ್ತ ಎಲ್ಲರದು ಮಿಸ್ಲೀಡ್ ಆಗ್ತಿದ್ದಾರೆ. ಅಂದ್ರೆ ಇವರ ನಾಯಕತ್ವದ ಪ್ರಶ್ನೆ ಅಲ್ವಾ? ಇವ್ರಿಗೆ ದೇಶನ ಸರಿಯಾದ ದಾರಿಗೆ ಲೀಡ್ ಮಾಡಕ್ಕೆ ಗೊತ್ತಾಗ್ತಿಲ್ಲ. ಅಪೋಸಿಷನ್ ಮೇಲೆ ಒಂದು ಇದನ್ನ ಹಾಕ್ತಾರೆ. ಕಾಂಗ್ರೆಸ್ ಮುಕ್ತ ಭಾರತ ಅಲ್ಲ, ಬಿಜೆಪಿ ಇವತ್ತು ಹುಟ್ಕೊಂಡಿದೆ ಈ ದೇಶದಲ್ಲಿ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್. ನಾವು ತಂದಂತಹ ಕಾನ್ಸ್ಟಿಟ್ಯೂಷನ್ ಅದ್ರಲ್ಲಿ ಇರೋದು ಮಲ್ಟಿಪಾರ್ಟಿ ಸಿಸ್ಟಮ್. ಅದಕ್ಕೆ ನಾವು ಬಿಜೆಪಿ ಮುಕ್ತ ಭಾರತ ಏನ್ ಬೇಕಾಗಿಲ್ಲ. ಒಂದು ಸ್ಟ್ರಾಂಗ್ ಅಪೋಸಿಷನ್ ಇದ್ರೆ ಅಷ್ಟೇ ದೇಶ ಮುಂದೆ ಹೋಗೋದಕ್ಕೆ ಸಾಧ್ಯ. ಇಲ್ದಿದ್ರೆ ಅದು ಅಥಾರಿಟೇರಿಯನ್ ರೆಜಿಮ್ ಆಗ್ಬಿಡುತ್ತೆ. ಅವ್ರಿಗೆ ಬೇಕಾಗಿರೋದು ಅದು. ಅದಕ್ಕೆ ಕಾಂಗ್ರೆಸ್ ಮುಕ್ತ ಭಾರತ ಅನ್ಕೊಂಡಿದ್ದಾರೆ. ಬಟ್ ಇನ್ನೊಂದು 10 ಜನ್ಮ ಎತ್ತು ಬಂದ್ರು ಅದು ಸಾಧ್ಯ ಇಲ್ಲ. ಅಂದ್ರೆ ಎಸ್, ಓಕೆ. ಈ ನಡುವೆ ಆಗಿದ್ದರೆ ನೀವು ಹೇಳುವಂಥದ್ದು ರೈತರ ಚಳವಳಿ, ಇನ್ನು ರೈತರು ಕಾಲ್ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಆಡಳಿತದಲ್ಲಿ ಇರುವವರು ಮಧ್ಯ ಪ್ರವೇಶ ಮಾಡಬೇಕು. ಹೌದು.
ಈ ಸೆಲೆಬ್ರಿಟೀಸ್ ಏನ್ ಹಾಕಿದ್ದಾರೆ ಇವತ್ತು ಟ್ವೀಟ್ಸ್, ಇವರೇ ಹೋಗ್ಲಿ. ಸಚಿನ್ ತೆಂಡೂಲ್ಕರ್ ಹಾಕ್ತಾರೆ ಎಕ್ಸ್ಟರ್ನಲ್ ಫೋರ್ಸಸ್ ಬರಬಾರ್ದಂತ. ಇವರು ಮಾಸ್ಟರ್ ಬ್ಲಾಸ್ಟರ್, ಗಾಡ್ ಆಫ್ ಕ್ರಿಕೆಟ್ ಇವರೆಲ್ಲ ಹೇಳ್ತಾರಲ್ಲ, ಹೆಸರುಗಳು ಕೊಟ್ಟಿದಾರಲ್ಲ, ಇವ್ರ ಇಂಟರ್ನಲ್ ಫೋರ್ಸ್ ಅಲ್ವಾ? ಇವ್ರು ಹೋಗ್ಲಿ ಮಧ್ಯ ಬೇಕಾದ್ರೆ, ಸರ್ಕಾರದ ಮತ್ತೆ ಇದರ ಮಧ್ಯ ಅಥವಾ ಸರ್ಕಾರ ಜನಗಳ ಸರ್ಕಾರ ಆದ್ರೆ, ಜನಪರ ಸರ್ಕಾರ ಆದ್ರೆ ಮೋದಿ ಅವರೇ ಹೋಗ್ಬೇಕು ಅಲ್ಲಿಗೆ. ಲಕ್ಷಾಂತರ ಜನ, 170 ಜನ ತೀರ್ಕೊಂಡಿದ್ದಾರೆ, ರೈತರು, ಮುಖಂಡರುಗಳು, ವಯಸ್ಸಾದವರು. ಅವ್ರ ಮೇಲೆ ಒಂದು ವಯಲೆಂಟ್ ಅಟ್ಯಾಕ್ ಮಾಡಿಸಿದ್ದೀರಿ, ಲಿಟ್ರಲಿ ಆರ್ಮಿನೇ ನಿಲ್ಸಿದ್ದೀರಿ. ಎಷ್ಟು ಭಯ ಬಂದಿರ್ಬೋದು ನಿಮ್ಗೆ. ಈಗ 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 ಆ ನಡುವೆ ಕೂಡ ಮತ್ತೆ ಮತ್ತೆ ಕೂಡ ಬಿಜೆಪಿ ಇರಬಹುದು ಅಥವಾ ಕೇಂದ್ರ ಸರ್ಕಾರ ಹೇಳುವಂಥದ್ದು, ಈಗ ನಿನ್ನೆ ಕೂಡ ಏನು ಮೊನ್ನೆಯ ದಿನ ಜನವರಿ 26ರ ದಿನದ ಬೆಳವಣಿಗೆ, ಮಧ್ಯಾಹ್ನ ನಂತರದ ಬೆಳವಣಿಗೆ, ಅಲ್ಲೇನು ದೀಪ್ ಸಿದ್ದು ಅವನ ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡಿದ್ರಲ್ಲ, ಅದು ಆ ಘಟನಾವಳಿಗಳನ್ನು ಇಟ್ಕೊಂಡು, ಆ ಜೊತೆಗೆ ಆ ರೈತರು ಸ್ವಲ್ಪ ಸಂಘರ್ಷ ಮಾಡಿದರು, ಅದನ್ನೇ ಇಟ್ಕೊಂಡು ಇಡೀ ರೈತರು ಚಳವಳಿಯನ್ನು ದಾರಿ ತಪ್ಪಿಸಿದ್ದಾರೆ, ರೈತರು ದಾರಿ ತಪ್ಪಿಸ್ತಾ ಇದ್ದಾರೆ, ರೈತರು ಏನು ಸಂಘರ್ಷ ಮಾಡ್ತಾ ಇದ್ದಾರೆ, ರೈತರು ಹಿಂಸಾತ್ಮಕವಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಹೌದು, ಎಸ್, ಏನ್ ಹೇಳ್ತೀರಿ? ಸ್ಟಾರ್ಟ್ ಮಾಡಿದಾಗೆ ರೈತರನ್ನ ಆತಂಕವಾದಿಗಳು ಅಂದ್ರು, ಖಾಲಿಸ್ತಾನೀಸ್ ಅಂದ್ರು, ಪಾಕಿಸ್ತಾನಿಗಳದು ಬ್ಯಾಕಿಂಗ್ ಇದೆ ಅಂದ್ರು, ನಕ್ಸಲೈಟ್ಸ್, ಬೇರೆ ಅದು ಇದು ಎಲ್ಲ ಹೇಳಿದ್ರು. ಮತ್ತೆ ಒಂದ್ ದಿವಸ ಅವರೇ ಮಾತುಕತೆಗೆ ಕರೆದ್ರು ಬನ್ನಿ ಅಂತ. ಅಲ್ಲ, ನಮ್ಮ ಅನ್ನದಾತರು 130 ಕೋಟಿ ಜನಗಳಿಗೆ ತಟ್ಟೆಗೆ ಅನ್ನ ಹಾಕೋರು ರೋಡಲ್ಲಿ ಕೂತ್ಕೊಂಡು ತಿಂತಾ ಇದ್ದಾರೆ ಇವತ್ತು. ಆ ಒಂದೊಂದು ಥ್ಯಾಂಕ್ಸ್ ಟು ಮೀಡಿಯಾ, ಸ್ವಲ್ಪ ತುಂಬಾ ನ್ಯೂಟ್ರಲ್ ಮೀಡಿಯಾನು ಇದೆ. ಆ ಫೋಟೋಗಳೆಲ್ಲ ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾಲಿ. ಬಹುತೇಕ ರಾಷ್ಟ್ರೀಯ ಮೀಡಿಯಾಗಳು ಏನು ರೈತ ಚಳವಳಿಯನ್ನು ಒಂದು ವಸ್ತುಸ್ಥಿತಿಯ ಸ್ವರೂಪದಲ್ಲಿ ತೋರಿಸಲಿಲ್ಲ ಸರ್. ಆ ಒಂದು ವೈಲೆನ್ಸ್ ಇನ್ಸಿಡೆಂಟ್ ಮಾತ್ರ ತೋರಿಸಿದ್ರು. 26 ಜಾನ್ವರಿ ನಡೆದಿದ್ದು, ಅಲ್ಲಿವರೆಗೂ ಇಲ್ಲ. ಆನಂತರ ಭಾರಿ ಚರ್ಚೆ ಕೂಡ ಮಾಡ್ತಾರೆ, ಭಾರಿ ಚರ್ಚೆ ಮಾಡಿದ್ರು. ಇವಾಗ ರಿಹಾನಾ ಟ್ವೀಟ್ ಬಂದ್ಮೇಲೆ ರಿಹಾನಾ ಎಕ್ಸ್ಟರ್ನಲ್ ಫೋರ್ಸ್ ಅದು ಮಾಡ್ತಿದ್ದಾರೆ. ಒಂದಾದ್ರೆ ಅವತ್ತು ಏನು ವೈಲೆನ್ಸ್ ನಡೀತು ಅಂತ ಹೇಳ್ತಿದ್ದಾರೆ, ಅದು 2-3 ಸೈಡು. ಒಂದ್ ಸೈಡು ಇವ್ರು ಮಾಡಿದ್ರು ಅಂತಾರೆ, ವಿಡಿಯೋಸ್ ಇದೆ, ಪೊಲೀಸ್ ಅವ್ರು ಹಿಡ್ಕೊಂಡು ಹೊಡೆದಿರೋದು, ಮಾಸ್ಕ್ ಹಾಕೊಂಡು ಯಾರೋ ಬಂದು ಹೊಡೆದಿರೋದು ವಿಡಿಯೋಸ್ ಇದೆ ರೈತರನ್ನ. ಇವರು ಪೊಲೀಸರು ಅಥವಾ ಇನ್ಯಾರೋ ಅಂತ. ಹೌದು, ಅದು ಒಂದ್ ಕಡೆ ಆಯ್ತು. ಈಗ ಈಗ ಅಲ್ಲಿ ಧ್ವಜಾರೋಹಣ ಮಾಡಿದವನು ದೀಪ್ ಸಿದ್ದು, ಅವನು ಬಿಜೆಪಿ ನಾಯಕ ಅಲ್ವಾ? ಹೌದು. ಸನಿ ಡಿಯೋಲ್ ಜೊತೆ ಪಾರ್ಲಿಮೆಂಟ್ ಎಲೆಕ್ಷನ್ ಜೊತೆ ಅಲ್ಲ, ಸನ್ನಿ ಡಿಯೋಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ಅವರು ಓಡಾಡಿದ್ದಾರೆ. ಓಡಾಡಿದ ಮಾತ್ರ ಅಲ್ಲ, ಅವನು ಎಲೆಕ್ಷನ್ ಏಜೆಂಟ್. ಹೌದಾ? ಏಜೆಂಟ್, ನನಗೆ ಇದು ಗೊತ್ತಿರಲಿಲ್ಲ. ನಾನು ಬರೀ ಅವರ ಫೋಟೋಸ್ ಎಲೆಕ್ಷನ್ ಏಜೆಂಟ್ ಆಗಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ಒಬ್ಬ ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಆಗಬೇಕಿದ್ರೆ ಅವನು ಸಾಮಾನ್ಯ ಕಾರ್ಯಕರ್ತನಾಗಿರ್ತಾನ? ಇಲ್ಲಿ ನೋಡಿ, ಬಿಜೆಪಿ ಅವ್ರದ್ದು ಇದೊಂದು ರೀತಿ ಇದೆ. ಯಾವುದೇ ಒಂದು ಪ್ರೊಟೆಸ್ಟ್ ಅಲ್ಲಿ ಅವರ ಒಂದು ಏಜೆಂಟ್ ಗಳನ್ನ ಕಳಿಸ್ತಾರೆ. ಆಂಟಿ ಸಿಎಂ ಆ ಹುಡುಗಿ ಹೆಸರು ಗುಂಜನ್ ಕಪೂರ್ ಸಮಥಿಂಗ್, ಅವ್ರನ್ನ ಕಳ್ಸಿದ್ರು. ಬುರ್ಕಾ ಹಾಕೊಂಡ್ ಹೋಗಿ ಅಲ್ಲಿ ಶಹೀನ್ ಬಾಗಲ್ ಕೂತಿದ್ರು, ಸಿಕ್ಕಾಕೊಂಡ್ರು. ಇಲ್ಲಿ ಈ ಮನುಷ್ಯನ ಕಳ್ಸಿದ್ದಾರೆ, ದೀಪ್ ಸಿದ್ದುನ. ಈ ಒಂದು ವೈಲೆನ್ಸ್. ಹೌದು, ಇದು ಒಂಥರ ಅವ್ರಿಗೆ ಅಭ್ಯಾಸ ಅನ್ಸುತ್ತೆ. ಈ ರೀತಿನೇ ಅವರು ಪ್ರೊಟೆಸ್ಟ್ ಗಳಿಗೆ ವೈಲೆನ್ಸ್ ತಂದಿಟ್ಬಿಟ್ಟು ಅದನ್ನ ದಿಕ್ ತಪ್ಪಿಸೋದು. ಈ ಎಲ್ಲದರ ನಡುವೆ ಈಗ ಕಾಂಗ್ರೆಸ್ ಏನ್ ಮಾಡ್ತಾ ಉಂಟು ಅಂತ ಒಟ್ಟಾರೆಯಾಗಿ ಸರ್, ದೇಶದಲ್ಲಿ, ರಾಜ್ಯದಲ್ಲಿ ಅಥವಾ ಎಲ್ಲೆಲ್ಲಿ ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ಕೊಟ್ಟಿದೆ ರೈತರಿಗೆ. ಬಿಗಿನಿಂಗ್ ನೀವು ನೆನಪಿದ್ರೆ, ಈ ರೈತರ ಚಳುವಳಿ ಅವರು ಬಂದು ಅಲ್ಲಿ ಕೂತ್ಕೊಳ್ಳೋದಕ್ಕೂ ಮುಂಚೆ ರಾಹುಲ್ ಗಾಂಧಿ ಅವರು ಪಂಜಾಬ್ ರೈತರ ಜೊತೆ ಟ್ರ್ಯಾಕ್ಟರ್ ಅಲ್ಲಿ ಓಡಿಸಿ ಈ ಒಂದು ಬಿಲ್ಗಳ ವಿರುದ್ಧ ಪ್ರತಿಭಟನೆ ಇದೆ ಅಂತ ತೋರಿಸಿದ್ರು, ನಿಮಗ್ ನೆನಪಿದ್ರೆ. ಆಮೇಲೆ ಏನು ಸಪೋರ್ಟ್ ಕೊಡದೇನೆ ಅವರು ಅಪೋಸಿಷನ್ ಮಿಸ್ಲೀಡ್ ಮಾಡ್ತಿದ್ದೆ ಅಂದ್ರು. ಅದಕ್ಕೆ ನಾವು ಸ್ವಲ್ಪ ದಿನ ಹಿಂದೆ ಇದ್ವಿ, ರೈತರನ್ನೇ ಮುಂದೆ ಬಿಟ್ಟು. ಆದ್ರೂ ರೈತರ ಮೇಲೆ ಯಾವಾಗ ಈ ವೈಲೆಂಟ್ ಅಟ್ಯಾಕ್ ಗಳಾಯ್ತು, ಎಲ್ಲ ಆಯ್ತು, ಅಪೋಸಿಷನ್ ಆಗಿ ಇದು ನಮ್ಮ ಜವಾಬ್ದಾರಿ, ಅವ್ರ ಜೊತೆ ನಿಂತ್ಕೊಳ್ಳೋದು. ಮೊನ್ನೆ ಕರ್ನಾಟಕದಲ್ಲೂ ನಮ್ಮ ಬೆಂಗಳೂರಲ್ಲೂ ದೊಡ್ಡ ಪ್ರತಿಭಟನೆ ಆಯ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಬೇರೆ ಬೇರೆ ಕಡೆ ಎಲ್ಲ ಕಡೆ ನಡೀತಾ ಇದೆ. ಜೊತೆಗೆ ಏನು ಈ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ಸ್ ಮತ್ತೆ ಇದೇನಿದೆ ನಾವು ಒಪ್ಕೊಳ್ಳಲ್ಲ ಅಂತಾನೂ ಎಲ್ಲ ಹೇಳಿದೀವಿ. ನಮ್ಮ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲಿ. ಹೌದು, ಅಂದ್ರೆ ಅದರ ಜೊತೆಗೇನೆ ಇನ್ನೂ ಒಂದು ಅಭಿಪ್ರಾಯ ಉಂಟು. ಎಸ್, ಈಗ ನೀವೇನೋ ಅಲ್ಲಿ ಇಲ್ಲಿ ಇದೆಲ್ಲ ಪ್ರಕರಣಗಳನ್ನು, ಘಟನಾವಳಿಗಳನ್ನ ಹೇಳ್ತಾ ಇದ್ದೀರಿ. ಒಟ್ಟಾರೆಯಾಗಿ ಕಾಂಗ್ರೆಸ್ ಅದು ರೈತರ ಪರವಾಗಿ ಅಥವಾ ರೈತ ಮೂವ್ಮೆಂಟ್ನಲ್ಲಿ
ಒಂದು ಒಪೋಸಿಷನ್ ಪಾರ್ಟಿ ಯಾವ ಲೆವೆಲಲ್ಲಿ ಅದು ಗುರುತಿಸಿಕೊಳ್ಳಬೇಕಾಗಿತ್ತು, ಆಯ್ತು ರೈತರನ್ನು ಬಿಟ್ಟುಬಿಡಿ, ನೀವು ನಿಮ್ಮಷ್ಟಕ್ಕೆ ಆದರೂ ದೇಶವ್ಯಾಪಿಯಾಗಿ ಏನು ಮಾಡಿದಿರಿ ಅನ್ನೋದನ್ನು ಇವತ್ತಿಗೆ ಕೂಡ ರೈತರು, ರೈತ ಸಂಘಟನೆಗಳು ಅಥವಾ ದಿಲ್ಲಿಯಲ್ಲಿ ರೈತರ ಪರವಾಗಿ ಪ್ರತಿಭಟನೆಯಲ್ಲಿ ಕುಳಿತಿರುವಂಥ ರೈತ ಸಂಘಗಳು ಕೇಳ್ತವೆ. ನೀವು ದೇಶವ್ಯಾಪಿಯಾಗಿ ನೀವು ಒಂದು ಅಪೋಸಿಷನ್ ಪಾರ್ಟಿಯಾಗಿ ನೀವೇನು ಮಾಡಿದ್ದೀರಿ ಅಂತ. ಸರ್ ನಾವು ಪ್ರತಿಭಟನೆಗಳು ಮಾಡ್ತಾನೆ ಇದ್ದೀವಿ, ನೀವು ನೋಡಿದ್ದೀರಿ. ನಮ್ಮ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದೀವಿ. ಒಂದು ಆನ್ ರೋಡ್ ನಮ್ಮ ಕಿಸಾನ್ ಕಾಂಗ್ರೆಸ್ ಏನಿದೆ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಲೀಡರ್ಸು ಅದರ ವಿರುದ್ಧ ಟ್ವೀಟ್ ಮಾಡಿದ್ದಾರೆ. ಸೊ ನಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದೀವಿ ಹಂತ ಹಂತವಾಗಿ. ಅಂದ್ರೆ ಒಂದು ಚಳವಳಿಗೆ, ಯಾಕಂದ್ರೆ ಒಂದು ಪ್ರತಿಯಾಗಿ ಒಂದು ಚಳವಳಿಯನ್ನು ಈಗ ಆಯ್ತು, ಈಗ ರೈತರು ಕೂಡ ಒಂದು ಕಡೆ ಹೇಳ್ತಾರೆ ನಮ್ಮಲ್ಲಿ ಏನು ಯಾವುದು ರಾಜಕೀಯ ಪಕ್ಷದವರು ಮಿಂಗಲ್ ಆಗಬಾರದು ಅಂತ. ಹೌದು, ಆಯ್ತು, ಪ್ರತಿಪಕ್ಷಗಳೆಲ್ಲ ಒಟ್ಟು ಸೇರಿ ಒಂದು ದೊಡ್ಡ ರೀತಿಯ ಚಳವಳಿಯನ್ನು ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ? ಏನೋ ಬಿಡಿ ಬಿಡಿಯಾಗಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮೆರವಣಿಗೆಗಳನ್ನು ಮಾಡಿದ್ದು ಹೊರತು ಇವತ್ತು ನೀವು ನೋಡಿದ್ರೆ ಈ ರೈತರ ಪರ ನಿಂತಿರುವ ಒಂದೇ ಪ್ರತಿಪಕ್ಷ ಕಾಂಗ್ರೆಸ್ ಪಕ್ಷ. ಬೇರೆ ಯಾವ ಪಕ್ಷದ ಲೀಡರ್ಸ್ ಒಬ್ಬರನ್ನ ತೋರಿಸಿ ಇದರ ವಿರುದ್ಧ ಒಂದು ದೃಢವಾಗಿ ನಿಂತಿರೋರು ರಾಹುಲ್ ಗಾಂಧಿ ಮತ್ತೆ ಏನು ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರುಗಳಿದ್ದಾರೆ, ಅವರು ಒಂದ್ ಸ್ಟ್ಯಾಂಡ್ ತಗೊಂಡು ನಮ್ಮ ಸಿದ್ದರಾಮಯ್ಯ ಸರ್ ಆಗ್ಬೋದು, ಡಿ ಕೆ ಶಿವಕುಮಾರ್ ಸರ್ ಆಗ್ಬೋದು, ಕರ್ನಾಟಕದಲ್ಲಿ ಡೆಲ್ಲಿಯಲ್ಲೂ ಅಷ್ಟೇ ಒಂದು ಸ್ಟ್ಯಾಂಡ್ ತಗೊಂಡು ನಾವು ಅದ್ರ ಪರ ಇದೀವಿ. ನೀವು ತೋರಿಸಿ ಬೇರೆ ಯಾವ ಪ್ರತಿಪಕ್ಷ ಅಷ್ಟು ದೃಢವಾಗಿ ಬಿಜೆಪಿ ಎದುರಿಗೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಯಾರು ನಿಂತಿದ್ದಾರೆ ಅಂತ. ಅಂದ್ರೆ ನೀವು ಹೇಳೋದು ಇವತ್ತಿನ ಸನ್ನಿವೇಶದಲ್ಲಿ ಕೂಡ ಬಿಜೆಪಿಯ ವಿರುದ್ಧವಾಗಿ ಕಾಂಗ್ರೆಸ್ ಮಾತಾಡುತ್ತೆ, ಎದ್ದು ನಿಲ್ಲುತ್ತೆ ಅಂತ ನೀವು ಹೇಳೋದಾ? ಹೌದು, ಅಷ್ಟು ತಾಕತ್ತನ್ನು ಇವತ್ತಿಗೂ ಕೂಡ ಉಳಿಸಿಕೊಂಡಿದೆ ಸರ್. ತಾಕತ್ ಉಳಿಸಿಕೊಂಡಿದೆ ಅಂದ್ರೆ ಯಾವತ್ತು ಕಳ್ಕೊಂಡಿಲ್ಲ. ಸೀಟ್ ಕಳ್ಕೊಂಡಿದ ತಕ್ಷಣ ತಾಕತ್ ಹೋಗಿದೆ ಅಂತ ಅಲ್ಲ, ಅದು ಒಂದು ಫೇಸ್ ಅಷ್ಟೇ. ಪ್ರತಿಯೊಂದು ಪಕ್ಷದೂ ಒಂದು ಫೇಸ್ ದಾಟ್ಲೇಬೇಕು. ನಾಯಕತ್ವದ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ಯಾರು ರಾಹುಲ್ ಗಾಂಧಿ ಲೀಡರೋ, ಸೋನಿಯಾ ಗಾಂಧಿ ಲೀಡರೋ ಅಂತೆಲ್ಲ ರೈತರು ಪ್ರಶ್ನೆ ಮಾಡ್ತಾರೆ, ಬೇರೆಯವರು ಕೂಡ ಪ್ರಶ್ನೆ ಮಾಡ್ತಾರೆ, ಮಾಧ್ಯಮಗಳು ಪ್ರಶ್ನೆ ಮಾಡ್ತವೆ. ಈ ಸಂವಾದದಲ್ಲಿ ನಾವು ಸಣ್ಣ ಬ್ರೇಕ್ ತೆಗೆದುಕೊಳ್ತೇವೆ. ಬ್ರೇಕ್ ನಂತರ ಮತ್ತೆ ಈ ಮಾತುಕತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತ ಹೋರಾಟದ ಬಗ್ಗೆ ಯಾಕೆ ಇಷ್ಟೊಂದು ಆಕ್ರೋಶ, ಈ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಿದ್ವಿ. ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಕೆಪಿಸಿಸಿ ವಕ್ತಾರರಾಗಿರುವಂತಹ ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ. ಮೇಡಮ್, ಕೃಷಿ ಅಥವಾ ರೈತರ ಹೋರಾಟ ಇದೆಲ್ಲದರ ನಡುವೆನೆ ಈ ಬಾರಿಯ ಬಜೆಟ್ ಬಂತು. ಬಜೆಟ್ ಸಂದರ್ಭದಲ್ಲಿ ಕೂಡ ಏನು ಸರ್ಕಾರ ಅಥವಾ ಪ್ರಧಾನಿಗಳೆಲ್ಲರೂ ಹೇಳಿಕೊಂಡ್ರು ಇದು ರೈತರ ಪರವಾದ ಬಜೆಟ್ ಅಂತ. ಸೊ ಈಗ ಎರಡು ವಿಷಯಗಳು, ಒಂದು ಕೃಷಿ ಮಸೂದೆಯನ್ನು ಕೂಡ ಹೇಳಿದ್ರು. ಮೂರು ಕೃಷಿ ಮಸೂದೆಯನ್ನು ವಿರೋಧಿಸಿ ಇವತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಮಸೂದೆಗಳು ಜಾರಿಯಾದರೆ ರೈತರಿಗೆ ಸ್ವಾತಂತ್ರ್ಯ ಬರುತ್ತೆ ಅಂತ ಒಂದು ಹೇಳಿದ್ರು. ಇವತ್ತಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಈ ನಡುವೆ ಮೊನ್ನೆ ಮಂಡಿಸಲ್ಪಟ್ಟ ಬಜೆಟ್ ಕೂಡ ರೈತರ ಪರವಾಗಿದೆ, ಕೃಷಿಗೆ ಪೂರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ನಿಮ್ಮ ಅಬ್ಸರ್ವೇಷನ್ ಏನು ಈ ವಿಚಾರದಲ್ಲಿ? ಸರ್, 2020-21 ಬಜೆಟ್ ಏನಿತ್ತು ಅವಾಗ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ಗೆ, ಅಗ್ರಿಕಲ್ಚರ್ ಕಾರ್ಪೊರೇಷನ್ ಅಂಡ್ ಫಾರ್ಮರ್ಸ್ಗೆ ಅವ್ರು ಕೊಟ್ಟಿದ್ದಂತಹ ಒಂದು ಅನುದಾನ 1,34,000 ಕೋಟಿ. ರಿವೈಸ್ಡ್ ಬಜೆಟ್ ಏನಾಯ್ತು, ಅದರಲ್ಲಿ ಸ್ಲಾಶ್ ಮಾಡಿ 1,16,000 ಕೋಟಿ ಆಯ್ತು. ಈ ಸಲ 1,23,00,000 ಕೋಟಿ ಹಾಕಿದ್ದಾರೆ. ಅಂದ್ರೆ ಹೋದ್ ಸಲ ಏನು ಬಜೆಟ್ ಎಸ್ಟಿಮೇಟ್ ಗಿಂತ ಈ ಸಲ ಕಡಿಮೆ ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ಗೆ. ರೈತರ ಸಂಖ್ಯೆ ಕಡಿಮೆ ಆಗಿರ್ಬೋದೇನು, ಅಥವಾ ರೈತರ ಮೇಲಿರೋ ಕೋಪಕ್ಕಿರ್ಬೋದು, ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅವರ ಪಾಲಿಸೀಸ್ ಅಂತ. ಒಟ್ಟು ಅಲೋಕೇಶನ್ ಅಲ್ಲೇ ಕಡಿಮೆ ಇದೆ, ಅಲೋಕೇಶನ್ ಅಲ್ಲೇ ಕಡಿಮೆ ಇದೆ. ಹೋದ್ ಸಲ ಅಲೋಕೇಟ್ ಆಗಿದ್ರಲ್ಲಿ ಇವಾಗ ರಿವೈಸ್ಡ್ ಎಸ್ಟಿಮೇಟ್ ಅಲ್ಲಿ ಇನ್ನ ಕಡಿಮೆ ಆಗುತ್ತೆ, ಲಾಸ್ಟ್ ಟೈಮ್ ತರ ಆದ್ರೂ ಆಗ್ಬೋದು. ಅದು ಹೊರತುಪಡಿಸಿದ್ರೆ ಬೇರೆ ಬೇರೆ ಏನನ್ನು, ಅದು ಹೊರತುಪಡಿಸಿದ್ರೆ ಐ ಥಿಂಕ್ 1 lakh crore ಅಂತ ಒಂದ್ ಕಡೆ ಇತ್ತು, 900 ಅಂತ ಇತ್ತು, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. APMC ಯಾರ್ಡ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಕೊಟ್ಟಿದ್ದಾರೆ ಒಂದು ಅನುದಾನ. ಎಕ್ಸಾಕ್ಟ್ ನಂಬರ್ 1,000 APMC ಮತ್ತು ಮಂಡಿಗಳನ್ನು ತೆರೆಯಲಿಕ್ಕೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ರೈತರು ಹೋರಾಡ್ತಿರೋದು ಒಂದು MSP ನಮ್ಗೆ ಲೀಗಲ್ ಆಗಿ ಗ್ಯಾರಂಟಿ ಕೊಡಿ ಅಂತ, ಬಾಯಲ್ಲಿ ಹೇಳೋದಲ್ಲ. ಕನಿಷ್ಠ ಬೆಂಬಲ ಬೆಲೆನ ಲೀಗಲ್ ಅಲ್ಲಿ ಅಂದ್ರೆ ರೈಟಿಂಗ್ ಅಲ್ಲಿ ಹೇಳ್ಬೇಕು ಅಂತ. ಹೌದು, APMC ಗಳು ಮುಚ್ಚ ಹೋದ್ರೆ ಈಗ ಏನು
ಕಾರ್ಪೊರೇಟ್ಸ್ ಡೈರೆಕ್ಟ್ ಆಗಿ ರೈತರಿಂದ ಖರೀದಿ ಮಾಡಬಹುದು ಅನ್ನೋದೊಂದು ಲಾ ಬರ್ತಾ ಇದೆ. ಅದರಿಂದ APMC ಮಂಡಿಗಳು ಮುಚ್ಚ ಹೋಗ್ತವೆ, MSPನೂ ಸಿಗೋದಿಲ್ಲ ಈ ಕಡೆ ಅಂತ ಹೇಳ್ತಿರೋದು. ಇವರು ಈಗ ಅನುದಾನ APMC ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಎತ್ತಿಟ್ಟಿದ್ದಾರೆ. ಇದು ಯಾಕೆಂದ್ರೆ ರೈತರಿಗೆ ಇಲ್ಲ APMC ನ ನಾವು ಗಟ್ಟಿ ಮಾಡ್ಬೇಕಂತ ಇದ್ದಾರೆ. ಬಟ್ ಇದು ಎಷ್ಟು ಲಾಜಿಕಲಿ ರೈಟ್ ಅಂತ ಯೋಚನೆ ಮಾಡಿದ್ರೆ, ಫಾರ್ಮರ್ಸ್ ಆಗ್ಲೇ ಪ್ರೈವೇಟ್ ಕಂಪನಿಗಳಿಗೆ ಕಾರ್ಪೊರೇಟ್ಸ್ಗೆ ಅವರ ಒಂದು ಬೆಳೆಗಳನ್ನ ಮಾರ್ತಾ ಇರ್ತಾರೆ. APMCಲಿ ಸಾವಿರಾರು ಕೂಲಿಗಳು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬಹುದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಟಬಹುದು. ಅಲ್ಲಿರುವಂತಹ ಕೂಲಿಗಳು, ಕೂಲಿ ಕೆಲಸ ಮಾಡುವವರು, ಟ್ರಾನ್ಸ್ಪೋರ್ಟ್ ಮಾಡುವವರು, ಡ್ರೈವರ್ಸು, ಮಿಡಲ್ ಮೆನ್, ಇವ್ರ ಗತಿ ಏನು? ಅಲ್ಲಿ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದ್ರೆ ಅವರ ಗತಿ ಏನು? ಮುಚ್ಚೋಗುತ್ತೆ ಅಂದ್ರೆ ಬಿಲ್ಡಿಂಗ್ ಮುಚ್ಚೋಗುತ್ತೆ ಅಲ್ಲ, ಬಿಲ್ಡಿಂಗ್ಗೆ ಇನ್ನ ದೊಡ್ಡ ಬಿಲ್ಡಿಂಗ್ ಕಟ್ಸಿ. ಬಟ್ ಆಪರೇಷನಲ್ ಆಗ್ಬೇಕಂದ್ರೆ ಪಾಲಿಸಿ ಸರಿಯಾಗಿರ್ಬೇಕು, ಇಂಪ್ಲಿಮೆಂಟೇಷನ್ ಸರಿಯಾಗಿರ್ಬೇಕು. ಅಂದ್ರೆ ಬಹುಮುಖ್ಯವಾಗಿ ಕನಿಷ್ಠ ಏನು ಬೆಂಬಲ ಬೆಲೆಯನ್ನು ಒಂದು ಕಾನೂನಾತ್ಮಕ ಲೀಗಲ್ ರೈಟ್ ಅಂತ ಕೊಡ್ಬೇಕು. ಹೌದು, ಅವಾಗ ರೈತರಿಗೆ ಈಗ ಅದನ್ನೇನು ಬಜೆಟ್ ಅಲ್ಲಿ ಮಾತಾಡಿಲ್ಲ ಅಲ್ಲ? ಇಲ್ಲ, ಮಾತಾಡಿಲ್ಲ ಅದ್ರ ಬಗ್ಗೆ, MSP ಬಗ್ಗೆ ಮಾತಾಡಿಲ್ಲ. ಅವ್ರು ಹೇಳೋದು ಮೋದಿ ಸರ್ಕಾರ ಬಂದ್ಮೇಲೆ ಹೆಚ್ಚು MSP ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಲೀಗಲ್ ರೈಟ್ ಆಗಿ ಕೊಡ್ತೀವಿ ಅಂತ ಇವತ್ತು ಹೇಳ್ತಿಲ್ಲ, ಲೀಗಲ್ ಗ್ಯಾರಂಟಿ ಕೊಡ್ತೀವಿ ಅಂತ ಇವತ್ತು ಹೇಳ್ತಿಲ್ಲ. ಈ ಫಾರ್ಮ್ ಬಿಲ್ಸ್ ಬಂದು ಇದ್ರಲ್ಲಿ ಲೀಗಲ್ ರೈಟ್ ಇಲ್ಲ. ಅಂದ್ರೆ ಇವಾಗ ಅವರು ಬೆಳೆಗಳನ್ನ ಕಾರ್ಪೊರೇಟ್ ಅವರಿಗೆ ಮಾರಕ್ ಸ್ಟಾರ್ಟ್ ಮಾಡ್ತಾರೆ, ಒಳ್ಳೆ ಬೆಲೆನೆ ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಅವಾಗ ರೈತರು ಏನ್ ಮಾಡ್ತಾರೆ, ಮಂಡಿಗೆ ಹೋಗೋದಿಲ್ಲ ಮಾರೋದಕ್ಕೆ, ಹೆಚ್ಚು ಬೆಲೆ ಇಲ್ಲಿ ಸಿಗೋದ್ರಿಂದ ಇವ್ರಿಗೆ ಮಾರ್ತಾ ಹೋಗ್ತಾರೆ. ಸಹಜವಾಗಿ ನಡೆಯುವಂತದ್ದು. ಮಂಡಿ ಮುಚ್ಚೋಗುತ್ತೆ, ಇನ್ನೊಂದ್ 2 ವರ್ಷ ಅನ್ಕೊಳ್ಳಿ, ಮಂಡಿ ಮುಚ್ಚೋಗುತ್ತೆ. ಅವಾಗ ಕಾರ್ಪೊರೇಟ್ ಗಳ ಕೈಯಲ್ಲಿ ಇವರು ಅವರು ರೈತರಿಗೆ ಎಷ್ಟು ಕೊಡ್ತಾರೆ ಅಷ್ಟೇ ತಗೋಬೇಕಾಗುತ್ತೆ. ಸೊ ಎಸ್, ಅಂದ್ರೆ ನೀವು ನಿಮ್ಮ ಏನು ಅಭಿಪ್ರಾಯ ಪ್ರಕಾರ ಬಜೆಟ್ ಕೂಡ ಹೇಳಿದಷ್ಟು ಸ್ವರೂಪದಲ್ಲಿ ಅಥವಾ ರೈತರಿಗೊಂದು ಪರವಾಗಿ ಅಥವಾ ಬೆಂಬಲವಾಗಿ ಇಲ್ಲ ಅಂತ? ಅಂದ್ರೆ ಒಟ್ಟು ಅಂತಿಮ ಆಶಯ ಇಲ್ಲ ಅನ್ನೋದಕ್ಕಿಂತ ಇಟ್ಸ್ ವೆರಿ ವೇಗ್. ಒಂದು ನಿರ್ದಿಷ್ಟವಾಗಿ ಈಗ ಸ್ಪಷ್ಟತೆ ಇಲ್ಲ, ರೈತರಿಗೆ ಏನಿದೆ ಅಂತ ಸ್ಪಷ್ಟತೆ ಇಲ್ಲ. ರೈತರ ಮುಖಂಡರೇ ಹೇಳಿದ್ದಾರೆ ಅದನ್ನ, ಒಂದು ಸ್ಪಷ್ಟತೆ ಇಲ್ಲ. ಇದ್ಯಾ, ಚೆನ್ನಾಗಿದ್ಯಾ ಇಲ್ವಾ? ತುಂಬಾ ಅದೊಂಥರ ಹೇಳ್ತಾರಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಇಟ್ಟಿದ್ದಾರೆ. ಒಂಥರ ಪ್ರೊಟೆಸ್ಟ್ ಮೇಲ್ ಡಿಪೆಂಡ್ ಆಗತ್ತೆ ಅನ್ಸುತ್ತೆ. ಇದರ ಈ RSS ಅಲ್ಲಿ ಕೂಡ ಏನು ಅವರ ನೂರಾರು ಸಂಘಟನೆಗಳ ಪೈಕಿ ರೈತರ ಸಂಘಟನೆ ಕೂಡ ಇದೆ, ರಾಷ್ಟ್ರೀಯ ಕೃಷಿಕ ಮೋರ್ಚಾ, ಕೃಷಿಕ ಮಂಚ ಏನೋ ಇದೆ. ಅವರು ಈ ಹೋರಾಟದ ಬಗ್ಗೆ ಕೂಡ ಮಾತಾಡೋದಿಲ್ಲ. ಇನ್ನೊಂದು ಕಡೆ ಬಜೆಟ್ ನಲ್ಲಿ ಕೃಷಿ ವಿಚಾರದ ಬಗ್ಗೆ ಕೂಡ ಮಾತಾಡೋದಿಲ್ಲ. ಏನ್ ಹೇಳ್ತೀರಿ ಸರ್? ಒಂದು ರೈತರಿಗೆ ನನಗೆ ನನ್ನ ಕಡೆಯಿಂದ ಬಹಳ ಒಂದು ರೆಸ್ಪೆಕ್ಟ್ ಇದೆ, ಅವ್ರ ಮೇಲೆ ಒಂದು ಗೌರವ ಇದೆ. ಇವತ್ತು ನಾನು ಊಟ ಮಾಡ್ತಿದ್ರೆ ಅವರಿಂದ, ಆದ್ರಿಂದ ಅವ್ರು ಕರೀತಾರಲ್ಲ ಅವ್ರ ನಕಲಿ ರೈತರು, ಇವರು ಟೆರರಿಸ್ಟು, ಅದನ್ನ ನಾನು ಹೇಳೋದಿಲ್ಲ. ಅಲ್ಲಿನೂ ರೈತರೇ ಇರ್ಬೋದು ಅವರ ಒಂದು ಆರ್ಗನೈಸೇಷನ್ ಅಲ್ಲಿ, ಆದ್ರೆ ಅವ್ರು ಕೈ ಕಟ್ಟಿ ಹಾಕಿದ್ದಾರೆ RSS ಅವರು ರೈತರೇ. ಅವ್ರ ಕೈ ಕಟ್ಟಾಕಿದಾಗ ಏನ್ ಮಾಡ್ತಾರೆ ಅವ್ರು ಬಂದು ರೋಡ್ ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡೋದಕ್ಕಾಗೋದಿಲ್ಲ. ಅವರು ಎಲ್ಲಿ ಕೂಡ ಈ 3 ಬಿಲ್ಗಳನ್ನು ಸಪೋರ್ಟ್ ಮಾಡಿ ಮಾತಾಡಿಲ್ಲ ನೋಡಿ. ಒಂದಾದ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅರ್ಥ ಅವರಿಗೆ ಅಷ್ಟು ಇದಿಲ್ಲ ಅಂತ ಅಲ್ವಾ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ. ನಂಬಿಕೆ ಇದ್ದಿದ್ರೆ ನಮ್ಮದೇ ಆರ್ಗನೈಸೇಷನ್ ಮಾಡ್ತಿದೆ, ನಮ್ಮ ಪಾರ್ಟಿ ಏನ್ ಸಪೋರ್ಟ್ ಮಾಡುವಂತಹ ನಮ್ಮ ಆರ್ಗನೈಸೇಷನ್ ನಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡ್ತಿದೆ ಅಂದ್ಮೇಲೆ ಅವ್ರು ಮಾತಾಡ್ಲೇಬೇಕಿತ್ತು ಸಪೋರ್ಟ್ ಅಲ್ಲಿ. ಅವರಿಗೆ ಒಂದು ಕಡೆ RSS ಹೇಳಿತ್ತು ಕಳೆದ ವಾರ, ಕೇಂದ್ರ ಸರ್ಕಾರ ರೈತರ ಜೊತೆಗೆ ಸೌಹಾರ್ದಯುತವಾದ ಮಾತುಕತೆಯನ್ನು ನಡೆಸಬೇಕು ಅಂತ. ಎಲ್ಲ ಹೇಳ್ತು, ಮಾತಿಗೆಲ್ಲರೂ ಮಾತಾಡ್ಬೋದು, ಮಾತಿಗಾಗಿ ಮಾತ್ರ ಹೇಳಿರ್ತಾರಂತ. ಎಸ್, ಈಗ ರೈತರು ಕೂಡ ಹೇಳುವಂಥದ್ದು ಮತ್ತೆ ಒಟ್ಟು ಸಾಮಾಜಿಕ ನಮ್ಮ ವ್ಯವಸ್ಥೆಯಲ್ಲಿ, ಯಾಕಂದ್ರೆ ಕಳೆದ 1 ವರ್ಷದ ನಮ್ಮ ಆರ್ಥಿಕ ವಿಚಾರಗಳನ್ನು ನಾವು ನೋಡಿದ್ರೆ, ಆಫ್ಟರ್ ಕೊರೋನಾ ಅಥವಾ ಕೊರೋನಾದ ಮೊದಲು ಕೂಡ, ಈಗ ಸರ್ಕಾರ ಏನೋ ಬಜೆಟ್ ಸಂದರ್ಭದಲ್ಲಿ ಕೂಡ ಹೇಳಿತ್ತು ಕೊರೋನಾ ಬಂದ ಕಾರಣಕ್ಕಾಗಿ ಇಡೀ ಆರ್ಥಿಕ ವಿತ್ತೀಯ ವ್ಯವಸ್ಥೆ ಎಲ್ಲ ಕುಸಿಯಿತು ಅಂತ. ಆದರೆ ನಾವು ನಮ್ಮ GDPಯನ್ನು ಏನು 2016ರಿಂದ ನೋಡಿಕೊಂಡು ಬರ್ತಾ ಇದ್ದೇವೆ, ಕೆಳಗೇನೆ ಹೋಗಿ ಪಾತಾಳಕ್ಕೆ ಇಳಿಯಿತು. ಅದರ ಬಗ್ಗೆ ಇವತ್ತು ಹೇಳೋದಿಲ್ಲ, ಮಾತನಾಡುವುದಿಲ್ಲ. ಆದರೆ ಈಗ ರೈತರು ಕೂಡ ಹೇಳುವಂಥದ್ದು, ಇಡೀ ಕೃಷಿ ವಲಯವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಾರೆ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡ್ತಾರೆ, ಅಥವಾ ಅವರ ಗುಲಾಮರಾಗಿ ನಾವು ರೈತರು ಇರಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಒಂದು. ಈ ನಡುವೆ ಎಸ್, ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಈ ಕೊರೋನಾ ಕಾಲಘಟ್ಟದಲ್ಲಿ ಎಸ್ ರೈತರಿಗೆ ಏನಾಯಿತು, ಏನು ಸೌಲಭ್ಯ ಸಿಕ್ಕಿತ್ತು ಅನ್ನೋದನ್ನು ಯಾರು ಮಾತನಾಡುವುದಿಲ್ಲ, ಕೇಳುವುದಿಲ್ಲ. ಆದರೆ ಇಡೀ ಕಾರ್ಪೊರೇಟ್ ವಲಯದ ಕೆಲವು ಶಕ್ತಿಗಳು ಅವರ ಆರ್ಥಿಕ ಸುಧಾರಣೆ ದೊಡ್ಡ ಮಟ್ಟದಲ್ಲಿ ಆಗಿದೆ. ಎಲ್ಲ ವರದಿಗಳು ಇದನ್ನು ಹೇಳುತ್ತೆ. ನೀವು ಈ ಸಂದರ್ಭದಲ್ಲಿ ಈ ಒಂದು
ವಿಚಾರವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅಂತ? ಸೊ ಒಂದು ಆಕ್ಸ್ಫ್ಯಾಮ್ ರಿಪೋರ್ಟ್ ಅಂತ ರಿಲೀಸ್ ಮಾಡಿದ್ದಾರೆ ಆಕ್ಸ್ಫ್ಯಾಮ್ ಅವರು. ಅದ್ರ ಹೆಸರು ಇನ್ಇಕ್ವಾಲಿಟಿ ವೈರಸ್ ಅಂತ ಇನ್ಇಕ್ವಾಲಿಟಿ ವೈರಸ್ ಅಂತ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ನಮ್ಮ ದೇಶದ ಬಿಲಿಯನಿಯರ್ಸ್ ಏನಿದ್ದಾರೆ ಅವರ ಒಂದು ಆಸ್ತಿ ವೆಲ್ತ್ 35% ಜಾಸ್ತಿ ಆಗಿದೆ ಲಾಕ್ಡೌನ್ ನಂತರ. ಲಾಕ್ಡೌನ್ ಅವರಿಗೆ ವರವಾಯಿತು. ಹಾ, ಮುಖೇಶ್ ಅಂಬಾನಿ ಅವರ ಬಗ್ಗೆನೇ ಹೇಳ್ತೀನಿ. 1 ಗಂಟೆಗೆ ಅಂದ್ರೆ 60 ನಿಮಿಷಕ್ಕೆ 90 ಕೋಟಿ ದುಡಿತಾ ಇದ್ರಂತೆ ಲಾಕ್ಡೌನ್ ಸಮಯದಲ್ಲಿ. 24% ನಮ್ಮ ದೇಶದ ಜನ 3,000ಕ್ಕಿಂತ ಕಡಿಮೆ ದುಡಿತಾ ಇದ್ರು ತಿಂಗಳಿಗೆ. ಆ ಸಮಯದಲ್ಲಿ ಮುಖೇಶ್ ಅಂಬಾನಿ ಅವರು 90 ಕೋಟಿ ದುಡಿತಾ ಇದ್ರು. ಒಂದು ಈ 100 ಜನ ಬಿಲಿಯನೇರ್ಸ್ ಏನಿದ್ದಾರೆ ನಮ್ಮ ದೇಶದಲ್ಲಿರುವಂತಹ ಒಂದು ಕ್ಯಾಪಿಟಲಿಸ್ಟ್, ಅತಿ ಟಾಪ್ 100, ಅವರು ಈ ಲಾಕ್ಡೌನ್ ಸಮಯದಲ್ಲಿ ಮಾಡಿದಾರಲ್ಲ ದುಡ್ಡು, ಅದನ್ನ 13 ಕೋಟಿ ಭಾರತೀಯರಿಗೆ ಹಂಚಿದ್ರೆ ಒಬ್ಬೊಬ್ಬರಿಗೆ 94,000 ಚೆಕ್ ಕೊಡ್ಬೋದಂತ. 100 ಜನ ಲಾಕ್ಡೌನ್ ಸಮಯದಲ್ಲಿ ಮಾಡಿದಂತಹ ಆಸ್ತಿ 13 ಕೋಟಿ ಭಾರತೀಯರಿಗೆ 94,000 ಚೆಕ್ ಕೊಡ್ಬೋದು. ಇದು ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋ ವರದಿನ ಅಲ್ಲ, ಆಕ್ಸ್ಫ್ಯಾಮ್ ರಿಪೋರ್ಟ್. ಕೇಂದ್ರ ಸರ್ಕಾರ ಇದನ್ನ ಬಿಡುಗಡೆ ಮಾಡೋದಿಲ್ಲ ಗೊತ್ತಿದ್ರು. ಯಾಕೆಂದ್ರೆ ಅವರು ಲಾಕ್ಡೌನ್ ಹ್ಯಾಂಡಲ್ ಮಾಡಿದ ರೀತಿ ಆಗ್ಬೋದು, ಅನೌನ್ಸ್ ಮಾಡಿದಾಗ್ಬೋದು, ಪ್ರಿಪರೇಷನ್ ಇಲ್ದಿರ. ನೀವು ನೋಡಿರ್ಬೋದು ವಲಸೆ ಕಾರ್ಮಿಕರು ಏನಿದ್ರು ಯೋಚನೆನೂ ಮಾಡಿಲ್ಲ. ಅವತ್ತು ತಿಂದು ಅವತ್ತು ದುಡ್ದು ಅವತ್ತು ತಿನ್ನೋರು ಲಕ್ಷಾಂತರ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಅವರ ಗತಿ ಏನು ಅಂತ ಯೋಚನೆ ಮಾಡ್ಲಿಲ್ಲ, ಸಡನ್ ಆಗಿ ಇಂಪೋಸ್ ಮಾಡಿದ್ರು ಯಾವುದೇ ಒಂದು ಪ್ರಿಪರೇಷನ್ ಇಲ್ದಿರ. ಅವರ ಇಂಪ್ಲಿಮೆಂಟೇಷನ್ ಇಸ್ ಆಲ್ವೇಸ್ ಅ ಡಿಸಾಸ್ಟರ್. ಡಿಮಾನಿಟೈಸೇಷನ್ ನೋಡಿ ಎಂಥ ಡಿಸಾಸ್ಟರ್ ಅದು. 100ಕ್ಕೂ ಹೆಚ್ಚು ಜನ ಸತ್ ಹೋದ್ರು. GST ನೋಡಿ, ಸಾವಿರಾರು MSMEs ಕ್ಲೋಸ್ ಆಯ್ತು. ಈಗ ಲಾಕ್ಡೌನ್ ನೋಡಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಗವರ್ಮೆಂಟ್ ಹತ್ರ ಡೇಟಾ ಇಲ್ಲ. ವಲಸೆ ಕಾರ್ಮಿಕರು ಅದು ದಣಿದ ಸತ್ತಿದ್ದಾರೆ, ಊಟ ಇಲ್ದಿರ ಸತ್ತಿದ್ದಾರೆ, 100 ಕಿಲೋಮೀಟರ್ ಊರಿಗೆ ನಡ್ಕೊಂಡು ಹೋಗಿ ಸತ್ತಿದ್ದಾರೆ. ಅದಕ್ಕಿಂತ ಅಮಾನವೀಯವಾಗಿ ಈ ಒಂದು 21ನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿ ನಡೀತಿದೆ ಅಂದ್ರೆ ಅದು ಇವರ ಆಕ್ಟ್ ಆಫ್ ಫೇಲ್ಯೂರ್. ನಂತರ ಕೊರೋನಾದ ಮ್ಯಾನೇಜ್ಮೆಂಟ್ ಕೂಡ ತಪ್ಪುವಾಯಿತು, ಸರಿಯಾಗಲ್ಲ ಅಂತ ಹೇಳ್ತೀರಿ. ಆಯ್ತು, ಇಷ್ಟೆಲ್ಲ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದ ಹೋರಾಟಗಳು ಎಷ್ಟು 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 ಸರ್, ನಮ್ಮ ಕರ್ನಾಟಕದಲ್ಲೇ ಹೇಳ್ತೀನಿ, ಈ ವಲಸೆ ಕಾರ್ಮಿಕರಿಗೆ ಟಿಕೆಟ್ ಕೊಡ್ಸಿ ಅವರೊಂದು ಗೌರವವಾಗಿ ಡಿಗ್ನಿಟಿ ಊರಿಗೆ ಹೋಗೋಂಗ್ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ನಮ್ಮ ಕೈಲಾದಷ್ಟು. ಇಡೀ ಇಂಡಿಯಾಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರ ಕೆಳಗೆ DK ಶಿವಕುಮಾರ್ ಸರ್ ಕೆಳಗೆ ಏನ್ ಮಾಡಿದ್ವಿ, ಅದು ಅದಾದ್ಮೇಲೆ ಸೆಂಟರ್ ಇಂದ ಒಂದು ಮೆಮೊ ಇಶ್ಯೂ ಮಾಡಿದ್ರು. ಪ್ರತಿಯೊಂದು PCC ಪ್ರದೇಶ್ ಕಾಂಗ್ರೆಸ್ ಕಮಿಟಿನೂ ರೈತರಿಗೂ ವಲಸೆ ಕಾರ್ಮಿಕರಿಗೆ ಟಿಕೆಟ್ ಕೊಡ್ಸಿ ಮನೆಗೆ ಹೋಗೋದು ಮಾಡಿ. ಒಟ್ಟಾರೆಯಾಗಿ ದೇಶದ ನೀವೇ ಹೇಳಿದ್ರಿ GDP ನೋಟ್ ಅಮಾನ್ಯೀಕರಣ, ಆಮೇಲೆ ಕೋವಿಡ್ ಮಿಸ್ ಮ್ಯಾನೇಜ್ಮೆಂಟ್ ಆಯ್ತು. ಕಾಂಗ್ರೆಸ್ ಏನು ಪ್ರತಿಭಟನೆ ಮಾಡಿತ್ತು? ನೀವು ಸೌಕರ್ಯ ಟಿಕೆಟ್ ಕೊಟ್ಟದಲ್ಲ ಸರಿ, ಪ್ರತಿಭಟನೆ ಮಾಡಿದ್ರಿ ಯಾವ ಸರ್ಕಾರದಲ್ಲೇ ಇರ್ಬೇಕಾಗಿಲ್ಲ, ಜನರ ಸೇವೆ ಮಾಡಕ್ಕೋಸ್ಕರ ಅಂತ ತೋರಿಸಿದ್ವಿ. ಹೌದು, ಜನರ ಸೇವೆಯನ್ನು ಮಾಡಿದ್ರಿ. ಎಸ್, ಆದರೆ ಸರ್ಕಾರದ ವೈಫಲ್ಯವನ್ನು ಎತ್ತಿ ಬೀದಿಯಲ್ಲಿ ಎಷ್ಟು ಬಾರಿ ಬಂದ್ರಿ ಅಂತ ಕೇಳೋದು ನಾನು. ಏನು ನಿಮ್ಮ ಪಕ್ಷ ಆರ್ಗನೈಸ್ ಆಗ್ತಾ ಉಂಟಾ, ಮಾಡ್ತಾ ಉಂಟಾ? ಸರ್, ನಮ್ಮ ಲೀಡರ್ ರಾಹುಲ್ ಗಾಂಧಿ ಸರ್ ಅಂತ ಹೇಳ್ತಾರೆ, ಫ್ರೀ ಮೀಡಿಯಾ, ಅವಾಗಷ್ಟೇ ಈ ಸರ್ಕಾರನ ಎಕ್ಸ್ಪೋಸ್ ಮಾಡಕ್ಕಾಗೋದು, ಕೆಳಗ್ ತರೋಕಾಗೋದು. ಆಯ್ತು, ಈಗ ಅವರು ಎಷ್ಟೋ ಸಂದರ್ಭದಲ್ಲಿ ಮಾತಾಡ್ತಾರೆ ಅದನ್ನು ನಿಮ್ಮ ಕೆಳಗಿನ ಹಂತದ ನಾಯಕರು ಯಾರಾದ್ರೂ ಮಾತಾಡ್ತಾರ? ಹಲವಾರು ಜನ ಮಾತಾಡ್ತಾರೆ. ಅಂದ್ರೆ ನನಗೆ ಗೊತ್ತಾಗಿಲ್ಲ ನೀವು ಕೇಳಿದ್ದು. ಯಾಕಂದ್ರೆ ಅವರೇ ಎಷ್ಟು ಸಂದರ್ಭದಲ್ಲಿ ಹೇಳಿದ್ರು, ನನ್ನನ್ನು ಏಕಾಂಗಿಯಾಗಿ ಮಾಡಿಬಿಡ್ತೀರಿ ನೀವು ಅಂತ. ನಾನು ಅನೇಕ ಜ್ವಲಂತ ವಿಷಯಗಳ ಬಗ್ಗೆ ಮಾತಾಡ್ತೇನೆ, ನೀವು ಅದನ್ನು ಕಾರ್ಯಕರ್ತರ ಕೊನೆಯ ತನಕ ಕೊಂಡೋಗೋದಿಲ್ಲ, ನೀವು ಮತ್ತೆ ಮಾತನಾಡೋದಿಲ್ಲ ಅಂತ. ಅಂದ್ರೆ ಒಬ್ಬ ನಾಯಕ ಮಾತಾಡಿದರೆ ಅದನ್ನು ಕೆಳಗಿನ ಹಂತದ ತನಕದ ನಾಯಕರುಗಳು ಮಾತಾಡ್ತಾ ಇರ್ಬೇಕಲ್ವಾ? ಮಾತಾಡ್ತಾ ಇದ್ದಾರೆ ಸರ್, ಅವರಷ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಎಸ್ 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 ಯಾಕೆ ಆಯ್ತು. ಈ ನಡುವೆ ಈ ಬಜೆಟ್ಗೆ ನಾನು ಮತ್ತೆ ತಿರ್ಗಾ ಬರ್ತೇನೆ. ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರದ ಬಗ್ಗೆ ಇಟ್ಟಿರುವ ಅದಕ್ಕೆ ಕೊಟ್ಟಂತ ಅನುದಾನಗಳು ಜೊತೆಗೆ ಲಸಿಕೆ ಕೋವಿಡ್ ಲಸಿಕೆ ವಿಚಾರದಲ್ಲಿ 35,000 ಕೋಟಿಯನ್ನು ಕೋವಿಡ್ ಲಸಿಕೆಗಾಗಿ ಕೊಡ್ತೇವೆ ಅಂತ ಇದೆ. ಬಟ್ ಒಂದಷ್ಟು ವೈದ್ಯರುಗಳು ಕೂಡ ಮಾತಾಡಿದ್ದಾರೆ, ಒಂದಷ್ಟು ಜನ ಕೂಡ ಮಾತಾಡಿದ್ದಾರೆ. ಆಯ್ತು, ಕೊರೋನಾನೇ ಆಲ್ಮೋಸ್ಟ್ ಮುಗಿದು ಹೋಗುವಂತಕ್ಕೆ ಬಂತು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ವರದಿ ಪ್ರಕಾರನೇ ಈ ದೇಶದ 56% ಜನಕ್ಕೆ ಕೊರೋನಾ ಬಂದು ಹೋಯ್ತು.
ಸೊ ಇಂಥದ ನಡುವೆ ನೀವು 35,000 ಕೋಟಿಯನ್ನು ಕೋವಿಡ್ ಲಸಿಕೆಗೆ ಅಂತ ತಯಾರು ಮಾಡಿ ಇಟ್ಟು ಆ ಲಸಿಕೆಯನ್ನು ಯಾರಿಗೆ ಕೊಡ್ತೀರಿ, ಈ ದುಡ್ಡನ್ನು ಯಾವ ರೀತಿ ವಿನಿಯೋಗ ಮಾಡ್ತೀರಿ ಒಂದು. ಜೊತೆಗೆ ನಿನ್ನೆಯ ವರದಿ ಮತ್ತು ಮಾಹಿತಿಗಳ ಪ್ರಕಾರ ಕೂಡ ಕೊರೋನಾ ಲಸಿಕೆಯನ್ನು ತೆಗೆದುಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಉಂಟು, ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಏನು ಹೇಳ್ತೀರಿ ನೀವು? ಈಗ ನೀವು ದೇಶ ವಿದೇಶಗಳನ್ನೆಲ್ಲ ನೀವು ನೋಡಿದವರು. ಮೊದಲು ನೀವು ಆರೋಗ್ಯ ಇಲಾಖೆ ಬಗ್ಗೆ ಏನ್ ಮಾತಾಡಿದ್ರಿ, ಅಲ್ಲಿ ಒಂಚೂರು ಅದರ್ ದನ್ ಕೊರೋನಾಗ್ ಮುಂಚಿದ ವಿಷಯಗಳ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ. ಇವತ್ತು ನಾವು ಆರೋಗ್ಯ ಇಲಾಖೆಗೆ ಎತ್ತಿಡ್ತಿರುವಂತಹ ಒಂದು GDP ಇದು ಬರೀ 1.6% ಆಫ್ GDP ಹೋದ ಬಜೆಟ್ ಅಲ್ಲಿ ಇದ್ದಿದ್ದು. ನಮ್ಮ ದೇಶದಲ್ಲಿ 1000 ಜನಕ್ಕೆ ಅರ್ಧ ಬೆಡ್ ಇರೋದು ಹಾಸ್ಪಿಟಲ್ಗಳಲ್ಲಿ. ಇಡೀ ಜಗತ್ತಿನ ಒಂದು ಲೆಕ್ಕ ಪ್ರಕಾರ ಆವರೇಜ್ ಅಟ್ಲೀಸ್ಟ್ 1000 ಜನಕ್ಕೆ 5 ಹಾಸ್ಪಿಟಲ್ ಬೆಡ್ಸ್ ಇರಬೇಕು. ಈ ಕಡಿಮೆ ಬೆಡ್ಸ್ ಇರೋದ್ರಿಂದ ಏನಾಗ್ತಿದೆ, ಜನ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿ ಬರ್ತಿದೆ. ಹಲವಾರು ಕೋವಿಡ್ ಡೆತ್ಸ್ ಏನಾಗಿದೆ ನಮ್ಮ ದೇಶದಲ್ಲಿ 1.5 ಲಕ್ಷ ಆಗಿದೆಯಲ್ಲ ಡೆತ್ಸ್, ಅದ್ರಲ್ಲಿ ಮೆಜಾರಿಟಿ ಆಗಿದೆ ಹಾಸ್ಪಿಟಲ್ ಬೆಡ್ ಸಿಗ್ದಿರ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಜನ 60% ಹೆಚ್ಚು ಕಟ್ತಾ ಇದ್ದಾರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಗೌರ್ಮೆಂಟ್ ಸೌಲಭ್ಯ ಇಲ್ಲ ಅಂತ. ಸೊ ತಜ್ಞರ ಪ್ರಕಾರ GDP ಹೆಲ್ತ್ ಸೆಕ್ಟರ್ಗೆ ಅಟ್ಲೀಸ್ಟ್ 3% ವರೆಗೂ ಇಡಬೇಕು, 2.5 to 3 ಅಂತ ಹೇಳ್ತಾರೆ ಆರೋಗ್ಯ ಕ್ಷೇತ್ರಕ್ಕೆ. ಒಂದು ಅವಾಗ ಈ ಎಲ್ಲಾ ರೀತಿ ಇನ್ನೊಂದು ಕ್ಯಾನ್ಸರ್ ಆಗ್ಬೋದು, ಮತ್ತೆ ಹಲವಾರು ಈ ರೀತಿಯ ಒಂದು ಕಾಯಿಲೆಗಳಿದೆ, ಟ್ಯೂಬರ್ಕ್ಯುಲೋಸಿಸ್. ಇದರಿಂದ ಮೆಜಾರಿಟಿ ಜನ ಸಾಯ್ತಾ ಇರೋದೇ ಅಫೋರ್ಡ್ ಮಾಡಕ್ ಆಗ್ದಿರ. ಸೊ ಈಗ ಅವ್ರು ಆಕ್ಚುಲಿ ಮಾಡ್ಬೇಕಾಗಿದ್ದು ಈಗ ಟ್ರೀಟ್ಮೆಂಟ್, ಟೆಸ್ಟಿಂಗ್, ಕ್ಯಾನ್ಸರ್ ಟೆಸ್ಟ್ ಮಾಡ್ಸೋದಕ್ಕೆ ಜನಗಳ ಹತ್ರ ದುಡ್ಡಿಲ್ಲ. ಟ್ಯಾಕ್ಸ್ ರಿಬೇಟ್ ಮಾಡಿದ್ರೆ ಟ್ಯಾಕ್ಸ್ ಲೆಸ್ ಮಾಡಿದ್ ಆ ರೀತಿಯ ಒಂದು ಬಜೆಟ್ ತರಬೇಕೆ ಹೊರತು ಇವಾಗ ಏನು ತಂದ್ಬಿಟ್ಟು ಇವ್ರ ಮ್ಯಾನಿಫೆಸ್ಟೋನು ಹಾಗೆ ಇದ್ದು ಇಷ್ಟು ಕೋಟಿ ಇದಕ್ಕೆ, ಇಷ್ಟು ಕೋಟಿ ಇದಕ್ಕೆ, ಇಷ್ಟು ಕೋಟಿ ಇದಕ್ಕೆ, ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಹೇಳೋದಿಲ್ಲ. ಒಟ್ಟು ಮೂಲಸೌಕರ್ಯ ಅಭಿವೃದ್ಧಿ ಪಡಿಸುವ ಬಗ್ಗೆ ತುಂಬಾ ಮಾತಾಡೋದಿಲ್ಲ, ಹೇಗ್ ಮಾಡ್ತಾರೆ ಅಂತ ಹೇಳೋದಿಲ್ಲ. ಇಷ್ಟು ಕೋಟಿ 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 ಮಾತಾಡ್ತಾರೆ. ಇಂಪ್ಲಿಮೆಂಟೇಷನ್ ನಾವು ಸಂವಾದವನ್ನು ಸಮಾಪನ ಮಾಡುವಂತ ಸಂದರ್ಭ. ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ಮಾತನಾಡಿದಿರಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ, ನಮ್ಮ ವೀಕ್ಷಕರ ಜೊತೆಗೆ ನೀವು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡದಕ್ಕಾಗಿ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿ ಆಪರ್ಚುನಿಟಿ. ಎಸ್, ಇದು ಭವ್ಯ ನರಸಿಂಹಮೂರ್ತಿ ಅವರ ಅಭಿಪ್ರಾಯ. ಕಾಂಗ್ರೆಸ್ ಚಳವಳಿ ಅಥವಾ ರೈತರ ಹೋರಾಟ ಜೊತೆಗೆ ಬಜೆಟ್ ಎಲ್ಲ ವಿಚಾರವಾಗಿ ಅವರು ತನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.